ನಮಸ್ಕಾರ. ನಿಮ್ಮ ನಮಸ್ಕಾರ ನಮಗೆ ಅಗತ್ಯ ಇಲ್ಲ. ನಮಗೆ ನಾವೇ ಗೋಡೆಗೆ ಮಣ್ಣೆ. ಬಲ್ಲಿರೇನಯ್ಯ ಪರಕ್ರಮ ಕಂಠೀರವ ಲೋಕವಿಖ್ಯಾತವಾದ ಸತ್ಕೀರ್ತಿಯಿಂದ ಪುಣ್ಯಕ್ಷೇತ್ರಗಳ ನೆಲೆಬೀಡೆಂದು ಪ್ರಖ್ಯಾತಗೊಂಡಂತ ಸಿಂಧೂ ಗ್ರಾಮಕ್ಕೆ ಯಾರು ಅಂತ ಕೇಳಿದ್ದೀರಿ. ನಾನೆಂದುಕೊಳ್ಳಬಹುದು ಬಂದ ವಿಚಾರ ಅನೇಕವಿದೆ. ಪ್ರಭಾಕರನ್ ತನ್ನ ಪ್ರಖರವಾದ ಪ್ರಕರಣವನ್ನು ಪ್ರಪಂಚಕ್ಕೆ ಪ್ರಸರಿಸುವಂತಹ ಶುಭಗಳಿಗೆ ವಿಷಯ ನಿಶೆಯನ್ನು ಬೀಳ್ಕೊಡುವಂತಹ ಸಂದರ್ಭ. ಕತ್ತಲು ಬೆಳಕೊಂಡ ಆಲಿಂಗದ ತನ್ಮಧ್ಯೆ ಇದ್ದು ಯಾವುದನ್ನು ಎಲ್ಲಿ ಯಾವ ರೂಪದಲ್ಲಿ ಹೇಗೆ ಪೂರೈಸಬೇಕೋ ಅದೆಲ್ಲವನ್ನು ಪೂರೈಸಿ ಆಯಾ ಸ್ಥಳದಲ್ಲಿ ಪೂರೈಸಿ ಪೋಷಾಕುಗಳನ್ನು ಧರಿಸಿ ಈ ಜಗಲಿಯಲ್ಲಿ ಓಲಗವನ್ನು ಕೊಟ್ಟಿದ್ದೇನೆ. ಬಲಿರೇ ಪರಾಕ್ರಮ ಕಂಠೀರವ ಹಾಗೆಂದುಕೊಳ್ಳಬಹುದು. ಯಾರಂತ ಗೊತ್ತಾಗ್ಲಿಲ್ಲ. ಯಾರಂತ ಈಗ ನಿಮಗೆ ನನಗೆ ನನ್ನ ನೆನಪಾಯ್ತಲ್ಲ. ನಮ್ಮದು ಸ್ವಲ್ಪ ಚಿಲ್ಲರೆ ಉಂಟು ಅಂತ ಗೊತ್ತಾಯ್ತು. ಯಾರು ಅಂತ ಗೊತ್ತಾಗ್ಲಿಲ್ಲ. ಶ್ರೀಮಾನ್ ಶ್ರೀ ಶ್ರೀ ಚಂದಗೋಪ ಅಂತ ಹೇಳಿದ್ರೆ ನಾನು. ಗೋಪಾಲಣ್ಣ ನೀವೆಯಾ? ಗೋಪಾಲಣ್ಣ ಯಾರು? ಆಜರಿ ಗೋಪಾಲವ? ಚಂದಗೋಪಾಲ. ಚಂದಗೋಪ ಅಂತ ಹೇಳಿದ್ರೆ ನಾನೇ. ನಮಸ್ಕಾರ ರೀ. ನಮಸ್ಕಾರ ಇರ್ಲಿ. ಆಗ ಕೊಡದ ನಮಸ್ಕಾರ ಈಗ ಯಾಕೆ? ಆದ್ರೂ ಕೊಟ್ಟಿದ್ದೀರಲ್ಲ, ನೀವು ಮರ್ಯಾದೆ ನೀವು ಉಳಿಸಿಕೊಂಡಿದ್ದೀರಿ. ಬಲಿರೇ ಪರಾಕ್ರಮ ಕಂಠೀರವ. ಬೆಳಗಾತ ಎದ್ದು ನಮ್ಮ ಅಮ್ಮ ನನಗೆ ಬೈತಾರೆ. ಆದ್ರೂ ಮನೆ ಯಜಮಾನ ನಾನು, ಬೀಗ ಕೈ ಮಾತ್ರ ಅಮ್ಮನ ಹತ್ರ ಇರುದು. ಅಮ್ಮ ಬೈಯುದು ಯಾವಾಗ್ಲೂ ಹೀಗೆ: ಗನಗಾಂಪ, ಅವಲಕ್ಕಿ ಸುಬ್ಬ, ಸಗಣಿ ಮಂಜ, ಕೋಣ ಶಂಭು, ಕೋರಿ ಬಬ್ಬಾರಿಯ. ಇದು ನಮ್ಮ ಅಮ್ಮನ ಸುಪ್ರಭಾತ. ಆದ್ರೂ ಅಮ್ಮ ಎಷ್ಟೇ ಬೈದ್ರು ಅಮ್ಮನನ್ನು ನಾನು ದೇವರಂತೇಳಿ ಪೂಜೆ ಮಾಡುವವ. ತಿಳಿದ ಪ್ರಾಜ್ಞರೊಂದು ಮಾತು ಹೇಳಿಲ್ವೇ: ಮನೆಯ ಮೊದಲ ಪಾಠಶಾಲೆ ಜನನಿ ತಾನೇ ಮೊದಲ ಗುರುವು, ಜನನಿಯಿಂದ ಪಾಠ ಕಲಿತ ಜನರು ಧನ್ಯರಂತೇಳಿ. ಹಾಗಾಗಿ ಅಮ್ಮನನ್ನು ಪೂಜ್ಯ ಭಾವನಿಂದ ನಾನು ಗೌರವಿಸ್ತಾ ಇದ್ದೇನೆ, ಪೂಜಿಸ್ತಾ ಇದ್ದೇನೆ. ಹೌದು ಸ್ವಾಮಿ. ನೋಡಿ, ನಿಜವಾಗಿ ನಾನು ಹೇಳ್ಬೇಕಿದ್ರೆ ಎಲ್ಲರೂ ನನ್ನ ಹಾಗೆ ಅಪ್ಪ ಅಮ್ಮನನ್ನು ಗೌರವದಿಂದ ಪೂಜಿಸ್ತಾ ಹೋದ್ರೆ ಈ ಪ್ರಪಂಚದಲ್ಲಿ ಇಷ್ಟೆಲ್ಲ ಅನಾಥಾಶ್ರಮ ವೃದ್ಧಾಶ್ರಮ ಇರೋದಕ್ಕೆ ಸಾಧ್ಯ ಇಲ್ಲ. ಹೌದು, ಮಕ್ಕಳೆಲ್ಲ ತಗೊಂಡೋಗಿ ಅಪ್ಪ ಅಮ್ಮನನ್ನು ವೃದ್ಧಾಶ್ರಮಕ್ಕೆ ಹಾಕುದಲ್ವಾ? ಎಷ್ಟು ಮಂದಿ ಎಲ್ಲ ಬೇಕು ಸ್ವಾಮಿ. ಒಂದು ಕಥೆ ಹೇಳ್ತೇನೆ ಸಣ್ಣದಾಗಿ. ಇತ್ತೀಚೆಗೆ ನಡೆದ ಘಟನೆ, ಎಲ್ಲಿ ಅಂತ ಮಾತ್ರ ಕೇಳಬೇಡಿ, ಅದು ಪ್ರಚಾರ ಆಗಿದೆ ತುಂಬಾ. ಒಂದು ಮುದುಕಿಗೆ 4 ಜನ ಮಕ್ಕಳು, 2 ಜನ ಗಂಡು ಮಕ್ಕಳು, 2 ಹೆಣ್ಣು ಮಕ್ಕಳು. ಇಬ್ರು ಉನ್ನತ ವ್ಯಾಸಂಗ ಮಾಡಿದ್ದಾರೆ. ತಾಯಿಯಾದವಳು ಮಕ್ಕಳನ್ನು ವಿದೇಶಕ್ಕೆ ಕಳಿಸಿದ್ರು. ಒಂದು ದಿವಸ ಮಕ್ಕಳು ವಿದೇಶದಲ್ಲಿರುವಾಗ ಮನೆಯಲ್ಲಿದ್ದಂಥ ಮುದುಕಿಗೆ ಹುಷಾರಿಲ್ಲದ ಜೋರಾಯಿತು. 4 ಮಕ್ಕಳಿಗೂ ಸಂದೇಶವಾಯಿತು. 4 ಮಕ್ಕಳು ಹಿಂದೆ ಸಂದೇಶ ಕಳಿಸಿದ್ರು: ನಮಗೆ ಕಚೇರಿ ಕೆಲಸ ಉಂಟು, ಮಕ್ಕಳಿಗೆ ಶಾಲೆಗೆ ಹೋಗ್ಲಿಕ್ಕೆ ಉಂಟು, ಯಜಮಾನರಿಗೆ ಪುರ್ಸೊತ್ತಿಲ್ಲ, ಹಾಗೀಗೆ ಅಂತೇಳಿ. 1 ತಿಂಗಳಾದ್ರೂ ಮಕ್ಕಳು ಬರಲಿಲ್ಲ. ಮುದುಕಿ ಚಿಂತಾಜನಕ ಸ್ಥಿತಿಯಲ್ಲಿದ್ದಾಗ ಪಕ್ಕದ ಮನೆಯ ಹುಡುಗನೊಬ್ಬ ಮುದುಕಿಯನ್ನು ತಗೊಂಡೋಗಿ ವೈದ್ಯಕೀಯ ಶಿಬಿರಕ್ಕೆ ಸೇರಿಸಿದ್ದಾನೆ. 1 ತಿಂಗಳಾದ್ರೂ ಮಕ್ಕಳು ಬರಲೇ ಇಲ್ಲ. ಆಮೇಲೆ ಸಾಧಾರಣ 90% ಗುಣಮುಖಳಾದಾಗ ಮುದುಕಿಯನ್ನು ಪುನಃ ಮನೆಗೆ ಆ ಯುವಕನೇ ಕರ್ಕೊಂಬಂದ. ಆದ್ರೆ ಮನೆಗೆ ಬಂದಂತ ಸಂದರ್ಭದಲ್ಲಿ ಮನೆಯಲ್ಲಿ ಸಾಕಿದ್ದಂತ ನಾಯಿ ಮುದುಕಿಯ ಕುತ್ತಿಗೆಗೆ ಹಾರಿ ತನ್ನ ಕೈಯನ್ನು ಹೀಗಿಟ್ಟು ಮುದುಕಿಯ ಕಣ್ಣೀರನ್ನು ನೆಕ್ಕುತ್ತಾ ಇತ್ತು. ಆಗ ಮುದುಕಿ ಒಂದು ಮಾತು ಹೇಳಿದ್ಲಂತೆ: 4 ಜನ ಮಕ್ಕಳಿಗೆ ನಾನು ವಿದ್ಯಾಭ್ಯಾಸವನ್ನು ಮಾಡಿಸಿದ್ದೆ. ಆದರೆ ಮಕ್ಕಳಿಗೆ ತುಪ್ಪದನ್ನವನ್ನು ಕೊಟ್ಟು ನಾಯಿಯಾದ ನಿನಗೆ ನಾನು ತಿಳಿ ಹಾಕಿದ್ದೆ. ತುಪ್ಪದನ್ನವನ್ನು ಊಟ ಮಾಡಿದ ಮಕ್ಕಳು ಬರಲಿಲ್ಲ. ತಿಳಿ ಕೊಡ್ದ ನಾಯಿ ನೀನು ಬಂದು ನನ್ನ ಕಣ್ಣೀರು ನೆಕ್ಕುತ್ತಾ ಇದೆಯಲ್ಲ, ನನ್ನ ಹೊಟ್ಟೆಯಲ್ಲಿ ಆ ಮಕ್ಕಳು ಹುಟ್ಟಬೇಕಿದ್ದ ನೀನೇ ಹುಟ್ಟಬೇಕಿತ್ತು ಅಂತ ಮಗಳು ಅಳುತ್ತಾ ಹೇಳಿದಂತೆ. ನೋಡು, ಚಪ್ಪಾಳೆ ಹೊಡೆದವರು ಎಷ್ಟು ಮಂದಿ ತಾಯಿಯನ್ನು ನೋಡ್ತಾ ಇದ್ದಾರೆ? ಕೈ ಎತ್ತಿ ನೋಡು. ಯಾರು? ಅವರಿಗೆ ಇದೇ ಜಾಗೆಯಲ್ಲಿ ಮುಂದಿನ ವರ್ಷ ಸಂಜೀವ ಪೂಜಾರಿಯಿಂದ ಸನ್ಮಾನ ಮಾಡಿಸಲಾಗುವುದು. ಹೇಳಿ ನೋಡಿ, ಎತ್ತಿ. ನೀವು ನೋಡಿದ್ದೀರಿ? ದಾಖಲೆ ಕೊಡಬೇಕು, ಸುಮ್ಮನೆ ಎತ್ತಿದ್ರೆ ಸಾಲದು, ದಾಖಲೆ ಕೊಡಬೇಕು. ತಾಯಿಯನ್ನು ಕರ್ಕೊಂಡ್ಬಂದು ನಿಲ್ಲಿಸಬೇಕು. ಹಾಗಾಗಿ ಅಮ್ಮನ ಸೇವೆಯನ್ನು ನಾನು ಮಾಡ್ತಾ ಇದ್ದೇನೆ ಸ್ವಾಮಿ. ಅಮ್ಮನಷ್ಟು ತ್ಯಾಗಮಯಿ ಪ್ರಪಂಚದಲ್ಲಿ ಬೇರೆ ಯಾರು ಇಲ್ಲ. ಅಪ್ಪಮ್ಮ ಇಬ್ಬರು ಹೌದೇ, ಆದ್ರೆ ಅಪ್ಪ ಬೆನ್ನೆಲು ಬಿದ್ದ ಹಾಗೆ. ಅದು ಹಿಂದೆ ಇರುವುದು, ಎಲ್ಲರಿಗೂ ಆಧಾರವಾಗಿರುವುದು ಅಪ್ಪ. ಆದ್ರೆ ಅದು ಹಿಂದೆ ಇರುದು, ಕೊನೆ ತನಕ ಅವನ ಬದುಕು ಹಿಂದಿಂದಲೇ ಆಯಿತು. ಆದ್ರೆ ಮಾತೃ ದೇವೋಭವ ಪಿತೃದೇವೋಭವ ಅಂತ ಹೇಳಿದ ಅದಕ್ಕೆ ಬೇಕಾಗಿ ಅಲ್ವೇ ನನ್ನ ಅಮ್ಮನನ್ನು ನಾನು ಪೂಜಿಸ್ತಾ ಇದ್ದೇನೆ, ಗೌರವಿಸ್ತಾ ಇದ್ದೇನೆ. ಆದ್ರೆ ಯಾವುದು ವಿಳಾಸ ಇಲ್ಲದೆ ತಾನೊಂದು ದೇವರಂತ ಹಣೆ ಪಟ್ಟಿ ಹಾಕೊಂಡು ತಿರುಗ್ತಾ ಇದ್ದಾನಲ್ಲ, ಯಾರು ಆ ಹಣೆ ಬರಗಟ್ಟವ? ಯಾರು? ಅದೇ ತೋಂಕಿಟ್ಟ, ದಿಮ್ಮಿಗಿಟ್ಟ, ಕರಿಗಿಟ್ಟ. ಯಾರು? ಕರಿಯನ. ನೋಡಿ ಭಾಗವತ್ರೆ, ಒಂದು ಮಾತು ಹೇಳ್ತೇನೆ ನಾನು. ನೀವು ಕರಿಯನ್ ಸುದ್ದಿ ಹೇಳಿದ್ರಿ, ನನಗೆ ಬಹಳ ಬೇಸರ ಆಗ್ತದೆ. ನೀವು ಹೇಳಿದ ಗೂಡಂಗಡಿ ಕರಿಯನ್ ಸುದ್ದಿ ಅಲ್ವಾ? ನೋಡಿ, ಸಣ್ಣ ಪ್ರಾಯದಲ್ಲಿ ಬಹಳಷ್ಟು ಹೆಸರು ಗಳಿಸಿದ್ದೀರಿ. ಒಳ್ಳೆ ಎಂತೆಂಥ ಮಹಾನ್ ವ್ಯಕ್ತಿಗಳು ಕೂತಂಥ ಸ್ಥಳವನ್ನು ನೀವು ಸಣ್ಣ ಪ್ರಾಯದಲ್ಲಿ ಅಲಂಕರಿಸಿದ್ದೀರಿ. 106 ಮಾನ ಸಮ್ಮಾನಗಳಾಗಿದೆ. ನಿಮ್ಮನ್ನು ಹೆತ್ತಂತ ನಿಮ್ಮ ತಾಯಿಯ ಹೊಡಲು ಧನ್ಯ ಆಯ್ತು ಅಂತ ಹೇಳಿದ್ದಾರೆ. ಇನ್ನಾದರೂ ಆ ಗೂಡಂಗಡಿಯ ಚಿಲ್ಲರೆ ವ್ಯವಹಾರ ಬಿಡಬೇಕು ನೀವು. ಯಾವ ಅದು ಬಿಡಬೇಕು ನೀವು. ಯಾರು? ಅದಲ್ಲ, ಅವೇ ಯಾವನ ಬೈದನಲ್ಲ, ಪೀಂಪ್ರಿ ಇಟ್ಕೊಂಡೆಲ್ಲ ಮಂಗ ಮಾಡುವ ಕೃಷ್ಣ ದೇವರು. ಎಂತ ಕೃಷ್ಣ ದೇವರು? ಅವ ದೇವರು ಅಂತ ಹೇಳಿ ಈ ಪ್ರಪಂಚದಲ್ಲಿ ಏನು ಮಾಡಿದಾನೆ? ಅವ ಗೊತ್ತಿಲ್ವಾ? ಏನು ಮಾಡಿದಾನೆ?
ಬಾಯಲ್ಲಿ ಬ್ರಹ್ಮಾಂಡವನ್ನು ತೋರಿಸಿದ್ದಾನೆ ತಾಯಿಗೆ ಮಾರೆ. ನೀವೊಮ್ಮೆ ಸುಮ್ಮನೆ ಕೂತ್ಕೊಳ್ತೀರ ಭಾಗವತರೆ ನೀವು. ಬ್ರಹ್ಮಾಂಡ ತಾಯಿಗೆ ಬಾಯಲ್ಲಿ ಬ್ರಹ್ಮಾಂಡವನ್ನು ತೋರಿಸುವಾಗ ಇವೆಯಲ್ಲಿ ನಿಂತಿದ್ದ ಇವನ ಅಮ್ಮ ಎಲ್ಲಿ ನಿಂತಿದ್ಲು ಅನ್ನೋದು ಬೇಡವೆ? ಕತೆ ಏನು ಅಂತ ಕೇಳಿ ನಾನು ಹತ್ರ ಹೇಳ್ತೇನೆ. ಗಣಪತಿ ದೇವರಿಗೆ ದಿನಾಲು ಎಳ್ಳುಂಡೆಯನ್ನು ಅರ್ಪಣೆ ಮಾಡ್ತಿದ್ರು. ಪೂಜೆ ಮಾಡುವ ಮೊದಲು ಈ ಕೃಷ್ಣ ಏನು ಹುಡುಗ ತೆಗೆದು ಬಾಯಿಗೆ ಹಾಕಿದ. ಕೆಲಸಗಾರರು ಬಂದು ಅಮ್ಮನ ಹತ್ರ ಹೇಳಿದ್ರು. ಅಮ್ಮ ಕಿವಿ ತಿರುಗಿಸಿ ಬಾಯಿ ಬಿಡು ಅಂದ್ಲು. ಇವನು ಬಾಯಿ ಬಿಟ್ಟ. ಬಾಯಲ್ಲಿ ಎಳ್ಳುಂಡೆ ಇತ್ತ. ನಿಮ್ಮಂತ ಭಾಗವತರು ತಯಾರಾಗಿ ಎಳ್ಳುಂಡೆ ತೆಗೆದು ಬ್ರಹ್ಮಾಂಡ ಅಂತ ಮಾಡಿದ್ದು ಅಷ್ಟೇ. ಮತ್ತೆ ಎಂತದ್ದು? ಇದು ಕ್ರೂರ ಕಾಳಿಂಗನ ಬಣೆ. ಎಂತ ಕ್ರೂರ ಕಾಳಿಂಗನ ಎಡೆಯನ್ನು ಕಾಳಿಂಗ ಮರ್ದನ ಪ್ರಸಂಗವೇ ಆಗಿದೆ. ಎಂತ ಕಾಳಿಂಗ ಮರ್ದನ ಪ್ರಸಂಗ ನಿಮ್ಮ ಆಟದವರು ಮಾಡಿದ್ದು. ನೀವು ಬಿಟ್ಟರೆ ಎಂತ ಎಂಥದ್ದಿಲ್ಲ. ಕಾಳಿಂಗ ಅಂದ್ರೆ ನೋಡಿ, ಯಾವಾಗಲೂ ಕಾಳಿಂಗ ಸರ್ಪ ಇರೋದು ಕಾಡಿನಲ್ಲಿ ಬಿದಿರು ಮಟ್ಟಿಯೊಳಗೆ ಇರುವುದು. ಉಪ್ಪು ನೀರಿನ ಕೆರೆಯಲ್ಲಿ ಯಾವತ್ತಾದರೂ ಕಾಳಿಂಗ ಸರ್ಪ ಇರ್ತದ? ಹಾಗಾದ್ರೆ ಕತೆ ಏನಂತ ನನ್ನ ಹತ್ರ ಕೇಳಿ. ಈ ವೈಶಾಖ ಮಾಸದಲ್ಲಿ ಕೆರೆಯ ನೀರೆಲ್ಲ ಕಮ್ಮಿ ಆಗ್ತಾ ಹೋಗ್ತದೆ. ಈ ಹೆಂಗಸರೆಲ್ಲ ಪಚ ಬಟ್ಟೆ ಹೋಗಿತಾ ಇದ್ರ. ಕೆರೆಯ ನೀರು ಕಮ್ಮಿ ಆದಾಗ, ನೀರು ಬಿಸಿ ಆದಾಗ ಮೀನುಗಳೆಲ್ಲ ಮೇಲೆ ಬರ್ತದೆ. ಆ ಮೀನನ್ನು ತಿನ್ಲಿಕ್ಕೆ ಒಂದು ಒಳ್ಳೆ ಅಂತ ಬರ್ತದೆ. ಆ ಮೀನನ್ನು ತಿಂದು ಕೊನೆಗೆ ಅದು ಸೊಕ್ಕೊಳ್ಳೆ ಅಂತ ಆಗ್ತದೆ. ಹೆಂಗಸರು ಬಟ್ಟೆ ಹೋಗಿ ಒಂಚೂರು ಮಂಡೆ ಹೀಗೆ ಮಾಡಿದ್ದ. ಹೆಂಗಸರೆಲ್ಲ ಆವು 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 ಅಂದ್ರು. ಮೇಲೆ ಹೋಗಿದ್ದ ನಿಮ್ಮ ಕೃಷ್ಣ ಪುಟಕನ್ನ ಕೆಳಗಿಳಿದು ಬಂದ. ಅದರ ಎಡೆಯನಿಗೆ ಮೆಟ್ಟಿದ. ಬಾಲವನ್ನು ಹೀಗಿಡಿದ. ಛಾಯಾಗ್ರಾಹಕರು ಬಂದ್ರು, ಪಿಳಿಕ್ಕಂದ್ರು. ನಿಮ್ಮಂತ ಭಾಗವತರು ಬಂದ್ರು, ಕಾಳಿಂಗನ ಹೆಡೆಯಲ್ಲಿ ಮೆಟ್ಟಿದ ಅಂದ್ರು. ಅವರನ್ನು ದೊಡ್ಡದು ಮಾಡಿದ ಛಾಯಾಗ್ರಾಹಕರು, ಮತ್ತೊಂದು ನಿಮ್ಮಂತ ಭಾಗವತರು. ಬೇರೇನೋ ಇನ್ನುಂಟು ಉದಾಹರಣೆ. ಹೌದು, ಕಿರುವೆರಳಿನಲ್ಲಿ ಗೋವರ್ಧನಗಿರಿಯನ್ನು ಕುತ್ಕೊಳ್ತೀರ ನೀವು. ಅಲ್ಲಿ ಆಗ ಒಂದು 4-5 ಪೋಡಿ ಬಂತು. ಒಂದು ಪೋಡಿಯನ್ನಾದ್ರೂ ನಿಮ್ಮ ಕಿರುಬೆರಳನ್ನು ನೆಟ್ಟಿಗೆ ನಿಲ್ಲಿಸಲಿಕ್ಕೆ 25 ಸರಿ ಈಗ ಮಾಡಿದ್ರಿ ನೀವು ಅಲ್ವಾ? ಹಾಗಾದ್ರೆ ಪೋಡಿಯನ್ನು ಎತ್ತಲಿಕ್ಕೆ ಆಗದ ಒಂದು ಗೋವರ್ಧನಗಿರಿಯನ್ನು ಎತ್ತುದ. ಜೋರಾಗಿ ಮಳೆ ಬರ್ತಾ ಇತ್ತು. ಎಲ್ಲೆಲ್ಲಿ ನೋಡಿದ್ರು ನೀರಿನ ತುಂಬಿ ತುಳುತ್ತಾ ಇತ್ತು. ದನಗರಗಳೆಲ್ಲ ಕೊಚ್ಕೊಂಡು ಹೋಗ್ತಾ ಇದ್ವು. ಗೋಪಾಲಕರು ಬಂದು ಇವನಲ್ಲಿ ದೂರಿಟ್ರು. ಅಷ್ಟೊತ್ತಿಗೆ ಗೋವರ್ಧನಗಿರಿ ಹೀಗೆ ಬಾಗಿತ್ತು. ಅದರ ಬುಡಕ್ಕೆ ಹೋಗಿ ಅಂತ ಹೇಳಿದ. ಅಷ್ಟೊತ್ತಿಗೆ ಎಲ್ಲರೂ ಹೋಗಿ ಅಲ್ಲಿ ನಿಂತ್ರ. ಗೋವರ್ಧನ ಬೆಟ್ಟ ಒಂಚೂರು ಹೊಟ್ಟೆ ಆಗಿತ್ತು. ಅದು ಇಲಿ ಹೊಟ್ಟೆ ಮಾಡಿದ್ದು. ಅದರಲ್ಲಿ ನೀರು ಟಕ್ ಟಕ್ ಅಂತ ಇಳಿತಿತ್ತು. ಮಕ್ಕಳಿಗೆಲ್ಲ ನೀರು ಬಿದ್ದರೆ ಶೀತ ಆಗ್ತಂತೇಳಿ ಇವ ತೆಗೆದ ಆ ಹೊಟ್ಟೆಗೆ ಬೆರಳು ಹಾಕಿದ. ಛಾಯಾಗ್ರಾಹಕರು ಬಂದು ಪಿಳಿಕ್ಕಂದ್ರು. ನಿಮ್ಮಂತ ಭಾಗದ್ರು ಗೋವರ್ಧನಗಿರಿ ಎತ್ತಿದ ಅಂತ. ಅದು ಬಿಟ್ಟರೆ ಬೇರೆ ಎಂತದ್ದು? ವಿಷಸ್ತ್ರೀ ಪೂತನಿ ಸಂಹಾರ. ಪೂತನಿಯ ಸುದ್ದಿ ಮಾತಾಡಬೇಡಿ ಭಾಗವತ್ರೆ. ಪೂತನಿಯ ಸುದ್ದಿ ಮಾತಾಡಿದಾಗ ಇವತ್ತಿಗೂ ನನಗೆ ಒಂದು ಮುಷ್ಟಿ ಅನ್ನ ಹೊಟ್ಟೆಗೆ ಸೇರುವುದಿಲ್ಲ. ಪೂತನಿಯನ್ನು ಬಾಲ್ಯದಿಂದಲೇ ಪ್ರೇಮಿಸಿದ ಏಕೈಕ ಪ್ರೇಮಿ ನಾನು. ಮೊದಲ ನಿಮ್ಮ ಆಟದವರು ಪೂತನಿ ಅದಲ್ಲ. ಅವಳು ಸ್ವಲ್ಪ ತೋರ ಇದ್ಲು, ಕಪ್ಪಿದ್ಲು ಅಷ್ಟೇ. ಮೊದಲ ಅವಳು ಸ್ವಲ್ಪ ದೊಡ್ಡದಿದ್ಲು, ನಾನು ಸ್ವಲ್ಪ ಗಿಡ್ಡ ಇದ್ದೆ. ಆದ್ರೆ ಪ್ರೇಮಾಂಕುರ ಆಗುದು ಎಲ್ರಿಗೂ ಒಂದೇ ಅಲ್ವೇ? ಎಷ್ಟೇ ಗಿಡ್ಡ ಇದ್ರು, ಎಷ್ಟೇ ತೋರ ಇದ್ರು, ಎಷ್ಟೇ ಸಪ್ರ ಇದ್ರು, ಎಷ್ಟೇ ಉದ್ದ ಇದ್ರು, ಪ್ರೇಮಾಂಕುರ ಆಗುದು ಒಂದೇ ಅಲ್ವಾ? ಹಾಗಾಗಿ ಅವಳನ್ನು ನಾನು ಪ್ರೇಮಿಸಿದ್ದೆ. ನೋಡಿ, ತೋರ ಇದ್ದವರಿಗೂ ಎದೆ ಮಿಡಿತ ಒಂದೇ ತರ ಅಲ್ವೇ? ಟಕ್ 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 ಅಂದ್ಕೊಂಡು. ಸಪ್ರ ಇದ್ದವರಿಗೂ ಹಾಗೆ, ಉದ್ದ ಇದ್ದವರಿಗೂ ಹಾಗೆ, ಗಿಡ್ಡ ಇದ್ದವರಿಗೆ. ತೋರ ಇದ್ದವರಿಗೆ ವೇಗವಾಗಿ ಓದಿದ್ರೆ ಮಗ ಗೊಟ್ಟಕ್ಕೆ ಹೋದ. ಹಾಗಾಗಿ ಎದೆಯ ಮಿಡಿತ ಅನ್ನೋದು ಒಂದೇ ತರ. ಅವಳನ್ನು ನಾನು ಪ್ರೇಮಿಸಿದ್ದೆ. ಈ ವಿಚಾರ ಕೃಷ್ಣನಿಗೆ ಗೊತ್ತಾಯಿತು. ಪ್ರಪಂಚದಲ್ಲಿರುವ ಎಲ್ಲ ಸ್ತ್ರೀಯರು ತನ್ನ ವಶವರ್ತಿ ಆಗ್ಬೇಕಂತೇಳಿ ಅವ ಪಣ ತೊಟ್ಟಿದಂತೆ. ಈ ವಿಚಾರ ನನ್ನ ಪೂತನಿಗೆ ಗೊತ್ತಾಯಿತು. ಎಲ್ಲಾದ್ರೂ ಚಂದಗೋಪನನ್ನು ಪ್ರೇಮಿಸಿದ್ದನ್ನು ಆ ಕೃಷ್ಣನಿಗೆ ಗೊತ್ತಾದ್ರೆ ನನ್ನನ್ನು ಬಿಡುವುದಿಲ್ಲ ಅಂತ ಹೇಳಿಕೊಂಡು ಅವಳು ಆ ಅಷ್ಟು ದೊಡ್ಡ ಜೀವಕ್ಕೆ ಒಂಚೂರು ಇಲಿಪಾಷಣ ತಿಂದು ಸತ್ತೇ ಹೋದಳು. ಆದರೂ ಕೃಷ್ಣ ಏನು ಬಿಡಲಿಲ್ಲ. ಅವಳ ಕುತ್ತಿಗೆಯಲ್ಲಿ ಹೋಗಿ ಒತ್ತಿ ಹಿಡಿದಂತೆ. ಛಾಯಾಗ್ರಾಹಕರು ಬಂದ್ರು, ಪಿಳಿಕ್ಕ ಅಂದ್ರು. ನಿಮ್ಮಂತ ಭಾಗವತರು ಸರಿ ಪೂತನಿ ಸಂವರ್ಣ ಬಂದ ಅಂತ ಹೇಳ್ಕೊಂಡು ವಿಷಸ್ತ್ರೀ ಪೂತನಿ ಇಲಿ ಭಾಷಣ ತಿಂದು ಸತ್ತದ. ಹೌದು. ಅದು ಗೊತ್ತಿಲ್ಲ ನಿಮಗೆ? ನಿಮ್ಗೆ ಗೊತ್ತಿಲ್ಲ ಸ್ವಾಮಿ. ಮುಳ್ಳನ್ನು ಮುಳ್ಳಿಂದಲೇ ತೆಗಿಬೇಕು ಇನ್ನೊಂದು ಗಾದೆ ಇಲ್ವಾ? ಹಾಗೆ ವಿಷವನ್ನು ದೇಹದಲ್ಲಿ ಅವಳಿಗೆ ವಿಷದೇಹ ಇದ್ದಂತ ಅವಳಿಗೆ ಚೂರು ವಿಷ ಮುಟ್ಟಿದಾಗಲೇ ಅದು ತಾಗಿ ಹೋಗುದು. ಅವಳು ಕೊಟ್ಟಿದ್ದಾಳಂತ ನಿಮಗೆ ಸ್ವಲ್ಪ ಸ್ಪರ್ಶ ಆದಾಗೆ ಮತ್ತೊಂದು ತಂದು ಮತ್ತೊಂದಕ್ಕೆ ಸೇರಿಸಾಗ ಟ್ರೆಕ್ ಆಗುದಿಲ್ವಾ? ಹಾಗೆ ವಿದ್ಯುತ್ ಸ್ಪರ್ಶ ಸಾಯಿಲಿ ಅట్లాಗೆ. ಆದ್ರೂ ಅಮ್ಮನನ್ನು ದೇವರಂತ ಹೇಳಿ ನಾನು ಪೂಜೆ ಮಾಡ್ತಿದ್ದೇನೆ. ಅಮ್ಮನನ್ನು ಬಿಟ್ಟರೆ ಪ್ರಪಂಚದಲ್ಲಿ ಬೇರೆ ಯಾರೂ ಇಲ್ಲ ನನಗೆ. ಹಾಗಾಗಿ ದಿವಸ ಆಗಲು ಅಮ್ಮನನ್ನು ನಾನು ಇನ್ನೊಂದ್ಸಲ ಏನಾದ್ರೂ ಕೃಷ್ಣನ ಸುದ್ದಿ ಮಾತಾಡಿದ್ರೆ ಮುಂದಿನ ಪ್ರಸಂಗದಲ್ಲಿ ನೀವಿಲ್ಲ, ಬೇರೆಯವರು ನಾನು ಕೂಡಿಸ್ತೇನೆ. ನೆನ್ಪಿಟ್ಕೊಳ್ಳಿ, ನನಗೆ ನೀವೇ ದೇವರು. ಯಾರಾಗಲಿಕ್ಕೆ ಗೋಪಾಲಣ್ಣ, ಅಲ್ಲಿ ನೆಂಟರು ಬಂದಿದ್ದಾರೆ ಮನೆಗೆ ನೆಂಟರು ಬರ್ತಾರೆ. ಭಿಕ್ಷೆ ಬೇಡವರಿಗೆ ಶುಕ್ರವಾರ ಅಂತ ಇಲ್ಲ, ಶನಿವಾರ ಅಂತ ಇಲ್ಲ. ಅಶ್ವತ್ಥಕಟ್ಟೆಯಲ್ಲಿ ನಾಗ ಪ್ರತಿಷ್ಠೆ ಆದ ಹಾಗುಂಟಪ್ಪ. ಅಶ್ವತ್ಥಕಟ್ಟೆಯಲ್ಲಿ ನಾಗ ಪ್ರತಿಷ್ಠಾಪನೆ ನೋಡಿ. ಇದಕ್ಕೆ ಚತುಸ್ಪವಿತ್ರ ನಾಗಮಂಡಲ ಮಾತ್ರ ಸರಿಯಾಗುದು. ಮನೆಗೆ ಬಂದವರನ್ನು ಮಾತಾಡಿಸ್ಬೇಕು. ಮನೆಗೆ ಬಂದವರ ಭಾವಚಿತ್ರ ತೆಗೆದು ಛಾಯಾಗ್ರಾಹಕರಿದ್ದಾರೆ. ನಾನೇ ಹಾಕಿ ತೆಗೆದು ಒಂದು ಕ್ರಮ ಇವೆ. ಕ್ರಮ ನೋಡಿ, ಸರಿ ನೋಡಿ. ಮನೆಯಲ್ಲಿ ಮನೆಗೆ ಸ್ವಲ್ಪ ಒರೆಸ್ತದೆ ಸಂಬಂಧ ಸ್ವಲ್ಪ ಒರೆಸ್ತದೆ. ಅವಳೇ ಇದೆ. ಯಾರು? ಗಂಡ ಇರುತ್ತಾ
ತನ್ನ ಮಗನ ಪ್ರಾಯದ ಕೃಷ್ಣನ ಜೊತೆಲಿ ಸೊಕ್ತಾ ಇದ್ದಾಳಲ್ಲ, ಅವಳೇ ರಾಧೆ ನೋಡು. ಹೇಳಲಿಕ್ಕೆ ನಮಗೆ ಸಂಬಂಧ ಆಗ್ತದೆ. ಇಂಥ ಸಂಬಂಧ ಅವ್ರ ಜೊತೆಲಿ ಮಾತಾಡ್ಲಿಕ್ಕೆ ನಮಗೆ ನಾಚೆ ಆಗ್ತದೆ. ಇಂಥ ಮರ್ಯಾದೆ ಬಿಟ್ಟು ಹತ್ರ ಮಾತಾಡ್ಲಿಕ್ಕೆ ನಮ್ಮನೇಲಿ ಜನ ಇಲ್ವಾ? ಇದ್ದಾರೆ ಒಳಗೆ. ಯಾರು? ಅಮ್ಮೋ ಅಮ್ಮೋ ಕರ್ಮವೇ ನಿಂದು. ಬೆಳಿಗ್ಗೆ ಒಂದಿಷ್ಟು ಎದ್ದ, ಒಂದಿಷ್ಟು ಗಂಜಿ ಊಟ ಮಾಡಿದ, ಜಗಲಿಯಲ್ಲಿ ಬಂದು ಅಮ್ಮ 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 ಅಂತ ಎಂತ ಕರ್ಮ ನಿಂದು ಕರೆಯುವುದು? ಮನೆಯಲ್ಲಿ ಒಂದು ಕೆಲಸ ಮಾಡಿ ಸಾಯುವುದಕ್ಕೂ ಬಿಡುವುದಿಲ್ಲ. ನಾನೇನು ಕರೆದೆ ಅಮ್ಮ, ಅವರೆಲ್ಲ ಹೇಳ್ತಾ ಇಲ್ಲ ವಿಟ್ಲದ ತೇರು ಬಂತದ್ದು. ಇದು ತೇರಿನ ಹಾಗೆ ಕಾಣ್ತದ? ಅಲ್ಲ, ನಾನು ಹೇಳಿದೆ ನನ್ನಮ್ಮ ಬರುವಾಗ ಅವರ ಕಣ್ಣಿಗೆ ಏನು ವಿಟ್ಲದ ತೇರು ಬಂದಾಗೆ ಕಾಣ್ತದ? ಅವರ ಕಣ್ಣಿಗೆ ಹೇಗೆ ಕಾಣ್ತದೆ ಎನ್ನುವುದು ಮುಖ್ಯ ಅಲ್ಲ, ಮಗನಾಗಿ ನೀನು ನನ್ನನ್ನು ಹೇಗೆ ಕಂಡುಕೊಂಡಿದ್ದಿ ಎನ್ನುವುದು. ಅಮ್ಮ ಕರ್ದದ್ದು ಯಾಕೆ ಗೊತ್ತಾಯ್ತಮ್ಮ? ಏನು? ನೋಡು ನನ್ನ ಬೆರಳು ನೋಡಮ್ಮ. ನಿನ್ನ ಮುಖ ನೋಡ್ಲಿಕ್ಕೆ ಆಗೋದಿಲ್ಲ ಪುಣ್ಯಾತ್ಮ, ಇನ್ನು ಬೆರಳೆಲ್ಲಿಗೆ ನೋಡುದಾ? ಏನು ಮಾಡುದು, ನಿನ್ನ ಹೆತ್ತ ಕರ್ಮಕ್ಕೆ ಊರವರು ನಿನ್ನ ಮಗ ಅಂತ ಕರೀತಾರಲ್ಲ, ಆದ್ರಿಂದ ನೋಡ್ಲೇಬೇಕು. ಬೆರಳು ನೋಡಮ್ಮ, ಬೆರಳನ್ನು ನೋಡು ಅಂತ ಹೇಳಿದು. ಬೆರಳು ಹೋದ ಕಡೆ ನಿನ್ನ ದೃಷ್ಟಿಯೇ ಹಾರಿಸು. ಉಗುರಲ್ಲಿ ಮಣ್ಣುಂಟು ಪುಣ್ಯಾತ್ಮ, ಅದನ್ನು ತೆಗಿಬೇಕಾ? ನಿನ್ನ ಬೆನ್ನು ತುಳಿಸುವಾಗ ಕೆರೀಲಿಕ್ಕೆ ನಾನೇ ಬೇಕಲ್ಲ? ಹೌದು, ಅದಕ್ಕಾಗಿ ಉಗುರಿಟ್ಟದ್ದು. ಅಮ್ಮ ಉಗುರಿನ ಸುದ್ದಿ ಅಲ್ಲ, ಬೆರಳು ನೋಡ್ತಾ ಹೋಗು, ಹೋಗ್ತಾ ಹೋಗು, ಹೋಗು 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 ನೋಡು. ಬಂದೆಯ ಮನೆಗೆ ನೋವ ರಾಧೆ ಮಾನಿನಿ ಮಣಿ ಅಪರೂಪವು ನಮಗೆ, ಅಪರೂಪವು ನಮಗೆ. ತವ ಪಿತಗೇಳು ಪ್ರೇಮದು ಇರುವನಿ, ತವ ಪಿತ ಹೇಳು ಕ್ಷೇಮವೇ ಬಂದೆಯ ಮನೆಗೆ ರಾಧಾಗ ರಾಧ 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 ಬ್ರಹ್ಮರಥ ಹೇಳಿದ. ನಿಮ್ಮ ವಯಸ್ಸು ಗೊತ್ತಾಗುದಿಲ್ಲ. ಹೌದು ಮಗ, ನಿನ್ನನ್ನು ನೋಡಿ ನನಗೊಂದು ಉಮೇದು ಬಂದದ್ದು, ಉಲ್ಲಾಸ. ಯಾಕೋ ನೀನು ಕೂಡ ಹಾಗೆ ಅಲ್ವೇನೆ? ಚಿಗರೆಯಂತೆ ನವಿಲಿನಂತೆ ನಲಿಯಬಲ್ಲ ಕುಣಿಯಬಲ್ಲ ಹೆಣ್ಣು. ಅದೆಲ್ಲ ಇರ್ಲಿ. ಬಹುಶಃ ಇವಳಿಗೆ ಹೆಸರಿರ್ಬೇಕು, ನಾಟ್ಯ ಮೈ ಉರಿ ಉರಿ. ಮಯೂರಿ ಅಲ್ಲ, ಮಯೂರಿ. ಅತ್ತೆ ಓ ಹೇಗಿದ್ದೀರ ಮಗ? ಬಂದಿಯೇನೆ? ಇವತ್ತು ನಿನಗೆ ನಮ್ಮ ಮನೆಯ ದಾರಿ ಕಂಡಿದ್ದೇನೆ, ಬರಬೇಕು ಎನ್ನುವ ಹಾಗೆ ಅನ್ನಿಸಿದ್ದೇನೆ. ಬಾ ಮಗ, ಬಾ ಮಗ, ಬಾ ಮಗ, ಬಾ ಮಗ, ಬಾ ಮಗ. ಕುರ್ 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 ಕುರ್. ಏಯ್ ಹೇಳ ಮೇಲೆ ಬಾ ಮಗ, ಬಾ ಮಗ, ಕೂರ್ 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 ಅನ್ನೆಲ್ಲ. ನಾನು ಅವಳಲ್ಲಿ ಕೂತ್ಕೊಳ್ಳಿಕ್ಕೆ ಹೇಳಿದ್ದು. ಆಯ್ತು, ಏನಮ್ಮ ನಾನು ಒಬ್ಬನಿದ್ದಾಗ್ಲೂ ಜೋರು ಮಾಡ್ತಿ, ಮನೆಯಲ್ಲಿ ಬೇರೆ ಹೆಂಗಸರು ಬಂದಾಗ್ಲೂ ಜೋರು ಮಾಡ್ತಿ. ನಾನೇನು ಮನೆ ಯಜಮಾನ ಅಲ್ವಾ? ಯಜಮಾನ ಆದ್ರೂ ಬೀಗದ ಕೈ ಇರುವುದು ನನ್ನಲ್ಲಿ. ಯಾವಾಗ ಕೊಡ್ತಿ? ನಾನು ಕೊಡುವಲ್ಲಿವರೆಗೆ ಕಾಯಿ. ನಾವಾಗ್ಲೂ ಜೋರೇ ಮಾಡೋದು. ಜೋರು ಮಾಡದಿದ್ರೆ ಮತ್ತೆ ನಿನ್ನನ್ನು ಸಾಕಬೇಕಲ್ಲ. ಮಗ
ಹೇಗಿದ್ದಿ ಮಗ? ಕ್ಷೇಮತೆ. ಹೌದಾ? ನಿನ್ನ ಕ್ಷೇಮ ಸಮಾಚಾರವನ್ನು ಕೇಳಿದ್ರೆ ಸಾಕಾಗುವುದಿಲ್ಲ. ನಿನ್ನ ಅಮ್ಮ ಕ್ಷೇಮ. ಹೌದಾ? ನಿನ್ನ ಅಪ್ಪ ಹೇಗಿದ್ದಾನೆ ಮಗ? ಯಾವಾಗಲೂ ನೀವು ಅದೇನಷ್ಟು ಭಾವನೆ ಬರುದು? ಅವನಿಗೆ ನಾನು ಅಂತ ಹೇಳಿದ್ರೆ ಆಯ್ತು ಮಗ. ನಿಮ್ಮ ಸುದ್ದಿಯೇ ಮಾತನಾಡುದು ಯಾವಾಗಲೂ. ನನ್ನ ಸುದ್ದಿ ಮಾತಾಡದೆ ಇರ್ಲಿಕ್ಕಿಲ್ಲ. ಅಯ್ಯೋ, ನಮ್ಮ ಬಾಲ್ಯದಲ್ಲಿ ನೋಡ್ಬೇಕಿತ್ತು ಮಗ. ನಾನು ಆ ಕಡೆ ಈ ಕಡೆ ಹೋಗ್ಲಿಕ್ಕಿಲ್ಲ. ಅಂದ್ರೆ ನನ್ನ ಹಿಂದೆ ಬರುದವ. ಎಲ್ಲಿ ಹೋದ್ರು ನಿಮ್ಮ ಹಿಂದೆ. ನಾನು ಬಾಲ್ಯದಲ್ಲಿ ಅಂತ ಹೇಳಿದ್ರೆ ಸಣ್ಣ ಮಕ್ಕಳಿರುವಾಗ ಹಾಗಲ್ಲ, ಪ್ರಾಯ ಸಮರ್ಥರಾಗಿರುವಾಗ ನಾನೊಂದು ಒಲೆಯಲ್ಲಿ ಅಡುಗೆಯನ್ನು ಮಾಡುವುದಕ್ಕಿಲ್ಲ, ನನ್ನ ಹಿಂದಿನಿಂದಲೇ ಬರುವುದು. ಒಲೆಯಲ್ಲೇ ಮಾಡ್ಬೇಕಂತ. ಹೌದು, ಒಲೆಯಲ್ಲೇ ಮಾಡುವುದು. ಆದ್ರೆ ಈಗೆಲ್ಲ ಬೇರೆ ಬೇರೆ ವಿಧಾನಗಳು ಉಂಟಲ್ಲ. ಅಡಿಗೆ ಮನೆಗೂ ನಿಮ್ಮ ಹಿಂದೆ. ನನ್ನ ಹಿಂದೆ ನಾನು ಬಾವಿಗೆ ಹೋಗಿ ನೀರು ಸೇದಲಿಕ್ಕಿಲ್ಲ, ನನ್ನ ಹಿಂದೆ ನಾನು ಇಳಿಬೇಕು ಅಂತ ಕೇಳುದಮ್ಮ. ಹೌದಾ? ಅಷ್ಟು ಪ್ರೀತಿ. ಹೌದು. ಆಮೇಲೆ ನಾನು ಹಾಲು ಕರೀಲಿಕ್ಕೆ ಹೋಗ್ಲಿಕ್ಕಿಲ್ಲ, ಅವ ತಂಬಿ ಹಿಡ್ಕೊಂಡು ತಯಾರು. ಸಹಾಯ. ಹೌದು ಅಲ್ಲಿಯೂ ನಿಮ್ಮ ಹಿಂದೆ. ಹೌದು. ಹಾಗೆ ನಿನ್ನ ಅಪ್ಪ ಹೇಗಿದ್ದಾನೆ ಮಗ? ಅಮ್ಮ, ಅವಳಪ್ಪ ನಮ್ಮನೆಗೆ ಒಂದು ತಿಂಗಳಲ್ಲಿ ಒಂದು 15 ದಿವಸ ಬಂದು ಇಲ್ಲೇ ಉಳಿತಿದ್ರ. ಅವ ಬಂದ್ರೆ ಮತ್ತೆ ಹೋಗ್ಲಿಕ್ಕಿಲ್ಲ. ಬಾವಿಗೆ ಹೋಗುವಾಗ್ಲೂ ನಿನ್ ಜೊತೆಯಲ್ಲಿ, ನನ್ನ ಜೊತೆ, ಅಡುಗೆ ಕೋಣೆಗೆ ಹೋಗ್ಲು ನಿನ್ ಜೊತೆಯಲ್ಲಿ, ನೀನು ಹೊರಗೆ ಹೋಗುವಾಗ್ಲೂ ನಿನ್ ಜೊತೆಯಲ್ಲಿ, ಮಕ್ಕಳ ಮನೆಗೆ ಹೋಗುವಾಗ್ಲೂ ನಿನ್ ಜೊತೆಯಲ್ಲಿ, ನನ್ನ ಜೊತೆಯಲ್ಲಿ. ಇಷ್ಟು ವರ್ಷದ ನನ್ನ ಪ್ರಶ್ನೆಗೆ ಇವತ್ತು ಉತ್ತರ ಸಿಕ್ತಮ್ಮ. ಯಾವುದು? ಮನೆ ಬಿಟ್ಟು ಹೋದ ಅಪ್ಪಯ್ಯ ಇನ್ನೂ ಯಾಕೆ ಬರಲಿಲ್ಲ ಎನ್ನೋ ಪ್ರಶ್ನೆಗೆ ಉತ್ತರ ಸಿಕ್ತು ನನಗೆ. ಏನಾದ್ರೂ ಭಾವಿಸಬೇಡ. ಹಾಗಲ್ಲ, ಮನೆ ಜವಾಬ್ದಾರಿ ನೋಡ್ಲಿಕ್ಕೆ ಮಗ ಇದ್ದಾನಲ್ಲ. ಹಾಗಲ್ಲ, ಹಾಗೆ ನಾನು ಹೇಳಿದ್ದೇನು, ಅವಳ ತಂದೆ ನನ್ನ ಬೆನ್ನ ಹಿಂದೆ ಬರ್ತಾ ಇದ್ದದ್ದು ಯಾಕೆ? ಅವನಿಗೆ ತಾಯಿ ಪ್ರೀತಿ ಇರ್ಲಿಲ್ಲ, ಸಹೋದರಿಯ ಪ್ರೀತಿ ಇರ್ಲಿಲ್ಲ, ಅದನ್ನು ನಾನು ಕೊಡ್ತಾ ಇದ್ದೆ ಮಗ. ಅದು ಜಗಲಿಯಲ್ಲೇ ತೋರಿಸಬಹುದಿತ್ತಲ್ಲ, ಬಚ್ಚಲ್ ಮನೆಗೆ ಯಾಕೆ ಬರುದು? ಅಂದ್ರೆ ಅದು ತಾಯಿಯಲ್ಲಿ ಅಷ್ಟು ಮುಕ್ತತೆ ಇರುವುದು, ಬೇರೆ ಯಾರಲ್ಲೂ ಇರುವುದಿಲ್ಲ. ಅದೆಲ್ಲ ಹೌದು. ನಾನು ಬಂದು ಇಷ್ಟು ಹೊತ್ತಾಯ್ತು. ಹೌದು. ಅವಳೆಲ್ಲಿ ಅಂತೆ? ಯಾರು ಮಗ? ಚಂದ್ರ. ಚಂದ್ರಾವಳಿಯ? ಯಾರು ಚಂದ್ರ? ಯಾರು ಚಂದ್ರಾವಳಿ. ಚಂದ್ರಾವಳಿ ಒಳಗಿದ್ದಾಳೆ ಮಗ. ಗಳಿದ ಮಗ. ಏ ಮಗ ಚಂದ್ರ, ಬಾ ಮಗ. ನಿನಗೆ ಗದ್ದೆ ಉಳುವುದಕ್ಕೆ ಗದ್ದೆಗೆ ಹೋಗ್ಬೋದಿತ್ತಲ್ಲ. ನಾನು ಕೊಟ್ಟಲ್ಲಿ ಮಣ್ಣು ತೆಗೆದಲ್ಲ 3 ಗೆರೆ ಹಾಕಿದ್ದೆ ನಾನು. ಯಾವುದು ರೇಖೆ ಅದು? ಆ ಗೆರೆಯನ್ನು ದಾಟಿ ಅವಳು ಈಚೆ ಬರಬಾರ್ದು. ಹೌದಾ? ಅದು ಗೆರೆ ಯಾಕೆ, ಏನು? ಉಸ್ಮಾನ್ ರೇಖೆ ಅದು. ಉಸ್ಮಾನ್ ರೇಖೆ. ಆವತ್ತು ಪೇತ್ರಿಯಲ್ಲಿ ಸೀತಾರಾಮನ ತಮ್ಮ ಉಸ್ಮಾನ್ ಇರ್ಲಿಲ್ಲ. ಅಯ್ಯೋ ಪುಣ್ಯಾತ್ಮ, ಅದು ಪೇತ್ರಿಯ ವಿಷಯ ಅಲ್ಲ. ತ್ರೇತಾಯುಗದಲ್ಲಿ, ಅದೇ ರಾಮಾಯಣ ಕಾಲದಲ್ಲಿ ಸೀತಾರಾಮನ ತಮ್ಮ ಲಕ್ಷ್ಮಣ, ಉಸ್ಮಾನ್ ಅಲ್ಲ, ಲಕ್ಷ್ಮಣ. ಅವತ್ತು 3 ಗೆರೆ ಹಾಕಿದ್ದಲ್ಲ, ಆ ಗೆರೆಯನ್ನು ಇವತ್ತು ನಾನು ಹಾಕಿದ್ದೇನೆ. ಇದು ಚಂದಗೋಪನ ಗೆರೆ. ನನ್ನ ಅಪ್ಪಣೆ ಇಲ್ಲದೆ ಆ ಗೆರೆಯನ್ನು ಯಾವುದೇ ಕಾರಣಕ್ಕೆ ಹೆಂಡತಿ ಆದವಳು ದಾಟಬಾರ್ದು. ನಾನು ಮನೆ ಯಜಮಾನ, ಮನೆ ಯಜಮಾನ. ಇಲ್ಲ ಮಗ, ನಾ ಇದ್ದೇನಲ್ಲ. ನೀನು ಮನೆ ಯಜಮಾನ. ಹೌದು. ಬೀಗದ ಕೈ ಇರುವುದು ನನ್ನಲ್ಲಿ, ಆದ್ದರಿಂದಲೇ ಮನೆ ಯಜಮಾನ ನಾನು. ಹೌದಾ? ಇಲ್ಲದ್ರೆ ಯಜಮಾನತಿ ಆಗ್ತಿದ್ದೆ. ಆ ಲಕ್ಷ್ಮಣ ರೇಖೆ ಹಾಕಬೇಕು ಅಂತಾದ್ರೆ ರಾಕ್ಷಸನ ಬಾಧೆ ಇತ್ತು. ಇಲ್ಲಿ ಯಾರು, ನಿನ್ನ ಅಪ್ಪನ ಬಾಧೆ ಉಂಟಾ? ಅಪ್ಪ ಬರ್ಲಿಲ್ಲಲ್ಲ, ಹಾಗಾಗಿ ನೀವೆಲ್ಲ ಇದ್ದೀರಲ್ಲ. ನಾವೆಲ್ಲ ಏನು ಬ್ರಹ್ಮ ರಾಕ್ಷಸರ? ಅಲ್ಲ, ನನ್ನ ಕುಟುಂಬದ ಸದಸ್ಯರು ಅಂತ ಹೇಳಿದ್ರು. ಸದಸ್ಯರಾದ್ರೆ ನಮ್ಮ ಬಾಧೆ ಅಂತದ್ದು. ಅದಲ್ಲ, ಯಾರ ಮರ್ಯಾದೆ ತೆಗಿಲಿಕ್ಕೆ ಅವಳ ಹೊಟ್ಟೆ ಕೊಡಪಾನ ಇಟ್ಕೊಂಡು ಮತ್ತೆ ಯಾವುದನ್ನು ಇಟ್ಕೊಂಡು? ನಮ್ಮಲ್ಲಿ ತಾಮ್ರದಿಲ್ವಾ, ಚಿನ್ನದಿಲ್ವಾ, ಪಿತ್ತಾಳದಿಲ್ವಾ, ಬೆಳ್ಳಿದಿಲ್ವಾ, ಕಂಚಿಂದಿಲ್ವಾ? ಮತ್ತೆ ಈ ಹೊಟ್ಟೆ ಕೊಡಪಾನ ಇಟ್ಕೊಂಡ್ ಬಂದದ್ದು ನನ್ನ ಎಟ್ಟೆ ಯಜಮಾನಿಗೆ ಅಂತ ತೋರಿಸ್ಬೇಕಾ? ಯಾರ ಮರ್ಯಾದೆ ತೆಗಿಲಿಕ್ಕೆ? ಯಾರ ಮರ್ಯಾದೆ ತೆಗಿಲಿಕ್ಕೆ? ಇರ್ಲಿ, ಯಾರ್ದೇ ಕೊಡಪಾನ ಇಟ್ಕೊಂಡು ಇಲ್ಲಿ ಬೇಡವಾ? ಬೇಡ ಬಿಡಿ. ಹೋದ್ರೆ ಸಂಜೀವಣ್ಣ ಬೇರೆ ತಂದ ನೋಡಿ ಅತ್ತೆ, ಬೆಳಿಗ್ಗೆ ಏಳಬೇಕು, ಕಸ ಗುಡಿಸ್ಬೇಕು, ನೆಲ ಒರೆಸ್ಬೇಕು, ಪಾತ್ರೆ ತೊಳಿಬೇಕು, ಬಟ್ಟೆ ತೊಳಿಬೇಕು, ಅಡುಗೆ ಮಾಡ್ಬೇಕು. ಇಷ್ಟೆಲ್ಲ ಕೆಲಸ ನಾನು ಒಬ್ಬಳೇ ಮಾಡ್ಬೇಕಾ? ಬರುವಾಗ ನಿನ್ನ ಅಪ್ಪನನ್ನು ಕರ್ಕೊಂಡ್ ಬರ್ಬೇಕಿತ್ತು. ಇಲ್ಲಿ ಯಾರು ಮಾಡ್ತಾರೆ? ಯಾರು ಮಾಡ್ತಾರೆ? ಅಪ್ಪ. ಏನೊಂದು ಅರ್ಥ ಇಲ್ಲ. ಗಂಡ ಹೆಂಡತಿ ಅಂತ ಹೇಳಿದ್ರೆ ಎಂತದ? ಏನಮ್ಮ? ಒಂದು ರಥದ 2 ಚಕ್ರಗಳಿದ್ದ ಹಾಗೆ. ಅದೇ 2 ಚಕ್ರದ ಒಂದು ರಥ ಇದ್ದ ಹಾಗೆ. ಹೌದು. ಮಾತ್ರ ಅಲ್ಲ, ಒಂದು ನಾಣ್ಯದ 2 ಮೋರೆಗಳ ಹಾಗೆ. ಅದು ಯಾವಾಗಲೂ ಒಟ್ಟಾಗಿಯೇ ಇರಬೇಕು. ಈಗ ಅವಳಿಗೆ ಕೆಲಸ ಮಾಡುವುದಕ್ಕೆ ಕಷ್ಟ ಆಗುವಾಗ 1-2 ಪಾತ್ರೆ ನಿನಗೆ ತೊಳೆದ್ರೆ ಏನು? ಯಾಕೆ ನಾನು ತೊಳಿಬೇಕು? 1-2 ಬಟ್ಟೆಯನ್ನು ನಿನಗೆ ಒಗೆದ್ರೆ ಏನು? ಅದಕ್ಕಾಗಿ ಅವಳನ್ನು ಮದುವೆ ಆಗತ್ತಲ್ವ ನಾವು. ಆದ್ರೆ ನೀನು ಅವಳ ಅರ್ಧ ಶರೀರ ಅಂತ ಹೇಳ್ತಿ, ಗಂಡ ಹೆಂಡತಿ ಅಂತ ಹೇಳಿದ್ರೆ ಏನು? ಒಂದು ಶರೀರದಲ್ಲಿ ಅರ್ಧ, ಒಂದು ಅರ್ಧ ನೀನು ಒಗೆಯುವುದಪ್ಪ. ನಿನಗೆ ಇಲ್ಲಿ ಸುಮ್ಮನೆ ಗಂಜಿ ಊಟ ಮಾಡಿ ಇಲ್ಲಿ ಕೂತ್ಕೊಂಡು ಸುಮ್ಮನೆ ಬೈಯುವುದಲ್ವ? ಹೊರ ಬರುವಾಗ ಇಡೀ ಶರೀರಕ್ಕೆ ಬರ್ತದೆ, ಅರ್ಧಕ್ಕೆ ಬರುವುದಲ್ಲ. ಗೊತ್ತಾಯ್ತಾ? ಅತ್ತೆ, ನಾನು ಬೇಳೆ ಇಟ್ಟಿದ್ದೇನೆ ಅತ್ತೆ. ಮಗ ಬಾ, ಇಲ್ಲಿ ಬಾ. ಏನತ್ತೆ? ನಿನ್ನನ್ನು ಕರ್ದದ್ದು ಯಾಕೆ ಗೊತ್ತಾಯ್ತಾ? ನನ್ಗೆ ಎಂತದ್ದು ಗೊತ್ತಿಲ್ಲ ಅತ್ತೆ. ಅವ ಇರ್ಲಿ, ಅವನ ಇದ್ದದ್ದೇ ಯಾವಾಗಲೂ. ಅದಲ್ಲ, ನಮ್ಮ ಮನೆಗೆ ನೆಂಟರು ಬಂದಿದ್ದಾರೆ ಅಂತ. ನಮ್ಮ ಮನೆಗೆ ನೆಂಟರು
ಹೌದಪ್ಪ, ನೆಂಟ್ರು ಅಂತ ಹೇಳಿದ್ರೆ ನಿನಗೆ ಬಹಳ ಹತ್ತಿರದವಳು. ಯಾರತ್ತೆ? ಯಾರು ಅಂತ ಗೊತ್ತಾಗ್ಲಿಲ್ವಾ? ನಾನು ಹೇಳುದಿಲ್ಲ, ನೀನು ನೋಡು. ನೋಡಿ ಅಲ್ಲಿ ನಗವೇಡಿಯು ಬಂದು ಅಕ್ಕನ ಪದಕ್ಕೆ ಬೇಗದೋಳಿರಗಲು ಬರಸಿದಳಾಕೆ ಅಕ್ಕನ ಪದಕ್ಕೆ. ಏನ ಸಾವರಿಸಿಕೊಳ್ಳಿ. ಈಗ ನಾನು ಸಾವನ್ನು ಭರಿಸಿಕೊಳ್ತೇನೆ ಹೀಗೆ ಆದ್ರೆ. ಅಯ್ಯೋ, ಮೊದಲೇ ನನ್ನದು ದೇಹ. ಅಯ್ಯೋ, ಅದು ಬೇಡ ಸಾಕು. ನಿನ್ನ ಆಲಿಂಗನನ್ನು ಇನ್ನೊಮ್ಮೆ ನನ್ನನ್ನು ಆಲಂಗಿಸಿದ್ರೆ ಕಪಾಲಕ್ಕೆ ಬರ್ತೇನೆ. ಮಾರಿ ಸಂತಾನ ಅವರ ಪಿಡಿಯುವಾಗ ನನಗೂ ಉಮೇದಾಗತ್ತಮ್ಮ. ನಿನಗೆ ಉಮೇದಾಗಲಿಕ್ಕೆ ನಾನು ಜನ ಅಲ್ಲ. ಅಕ್ಕ, ಏನಕ್ಕ? ಅಯ್ಯೋ ದೇವ್ರೆ, ಕನಸಲ್ಲ ಸಹ ನಾನು ಎಚ್ಚರದಲ್ಲಿದ್ದೇನೆ. ಎಚ್ಚರದಲ್ಲಿದ್ದೇನೆ. ನಿನ್ನ ನೋಡ್ಬೇಕೇನಂತ ಆಸೆ. ಬ್ರಾಹ್ಮಣರನ್ನು ನಾನೇ ಕಳಿಸಿಕೊಟ್ಟದ್ದು. ಬ್ರಾಹ್ಮಣರು ಬಂದ್ರ? ಯಾರು? ಯಾವ ಬ್ರಾಹ್ಮಣರು ನಮ್ಮನೆಗೆ ಬಂದದ್ದು? ಏನು ಬ್ರಾಹ್ಮಣರು ಧರ್ಮಕ್ಕೆ ಬರ್ತಾರ? ಯಾರು ನಿನ್ನ ಅಪ್ಪನ ಮನೆಗೆ ಬಂದಿಲ್ಲ? ಯಾರು ನಮ್ಮನೆಗೆ ಬಂದ ಭಟ್ರು? ಯಾರು? ಅತ್ತೆ ನೋಡಿ ಅತ್ತೆ. ಹೌದೇನೋ? ಯಾರು ಬಂದದ್ದು ನಮ್ಮ ಬ್ರಾಹ್ಮಣರಿಗೆ? ಬ್ರಾಹ್ಮಣರಿಗೆ ಬೈದ್ರೆ ಜಾಗ್ರತೆ. ಯಾಕೆ ಬ್ರಾಹ್ಮಣರಿಗೆ ಬೈಬಾರ್ದು? ಬ್ರಾಹ್ಮಣರಿಗೆ ಬೈಬಾರ್ದು. ಏನು? ಇವತ್ತು ನಾನೊಂದು ಮಗನನ್ನು ನನ್ನ ಕಣ್ಣಾರೆ ನೋಡ್ತಾ ಇದ್ದೇನೆ ಅಂತ ಆದ್ರೆ ಅದಕ್ಕೆ ಕಾರಣ ಒಬ್ರು ಬ್ರಾಹ್ಮಣರು. ಅಮ್ಮ, ನಾನು ಹುಟ್ಟಿದಕ್ಕೆ ಒಂದು ಬ್ರಾಹ್ಮಣರು ಕಾರಣವೇ. ಆ ಬ್ರಾಹ್ಮಣರಿಗೂ ನಾನು ಹುಟ್ಟಿದಕ್ಕೂ ಏನು ಸಂಬಂಧ ಅಮ್ಮ? ನೀನು ಏನಾದ್ರೂ ಕಲ್ಪನೆಯನ್ನು ಮಾಡಿಕೊಳ್ಬೇಡ. ಮದುವೆಯಾಗಿ ಬಹಳಷ್ಟು ವರ್ಷಗಳ ಕಾಲ ನನಗೆ ಮಕ್ಕಳೇ ಆಗಲಿಲ್ಲ. ಅದೇನಮ್ಮ? ಏನು ಅಂತ ಹೇಳುವುದಕ್ಕಾಗುದಿಲ್ಲ. ಅದಕ್ಕೆಲ್ಲ ಯೋಗ ಭಾಗ್ಯ ಎಲ್ಲ ಕೂಡಿ ಬರಬೇಕು. ಸರಿ, ನಾನು ಕಣ್ಣೀರಿನಲ್ಲೇ ಕೈ ತೊಳಿತಾ ನಮ್ಮ ಮನೆಯಲ್ಲಿ ನೀರು ಇರ್ಲಿಲ್ವಮ್ಮ? ಹಾಗಲ್ವೋ, ಅದು ಮಾತಿಗೆ ಹೇಳುವುದು. ಕಣ್ಣೀರಿನಲ್ಲಿ ಕೈ ತೊಳಿತಾ ಇರುವಾಗ ನಮ್ಮ ಮನೆಯ ನೆರೆಕರೆಯವರಾದ ಒಬ್ರು ಬ್ರಾಹ್ಮಣರು, ಯಾರ ಹೆಸರುಂಟಮ್ಮ? ಅವರು ಸಂಜೀವ ಭಟ್ರು ಅಂತ ಬಂದು ಹೇಳಿದ. ಸಂಜೀವ ಭಟ್ರ? ಹೌದು. ಅವರು ನನ್ನಲ್ಲಿ ಬಂದು ಹೇಳಿದ್ರು, ಪಿಪ್ಪಲಿಕ ನೀನು ಕಣ್ಣೀರನ್ನು ಸುರಿಸಬೇಡ. ಅಮ್ಮನ ಹೆಸರು ಪಿಪ್ಪಲಿಕ. ಅದು ಅವರು ಪ್ರೀತಿಯಿಂದ ಕರೆದದ್ದು ನನ್ನನ್ನು. ನೀನು ಕಣ್ಣೀರನ್ನು ಸುರಿಸಬೇಡ, ಕಣ್ಣೀರು ಸುರಿಸಿ ಪ್ರಯೋಜನ ಇಲ್ಲ. ನಿನಗೆ ಒಂದು ವೇಳೆ ಮಕ್ಕಳು ಆಗಬೇಕು ಅಂತ ಆದ್ರೆ ಬ್ರಾಹ್ಮಣರಿಗೊಂದು ಹರಿಕೆಯನ್ನು ಹೇಳು ಅಂತ. ಆಗ ನಾನೊಂದು ಹರಿಕೆ ಹೇಳಿದೆ. ನನಗೊಬ್ಬ ಗಂಡು ಮಗ ಹುಟ್ಟಿದ್ದು ಹೌದು ಅಂತ ಆದ್ರೆ ಬ್ರಾಹ್ಮಣರಿಗೆ ಭೋಜನವನ್ನು ಕೊಡ್ತೇನೆ, ಕೈ ತುಂಬ ದಕ್ಷಿಣೆಯನ್ನು ಕೊಡ್ತೇನೆ ಅಂತ. ಹಾಗೆ ನಾನು ಹೇಳಿದ್ದು. ನಿನ್ನಂತ ಒಬ್ಬ ಮಗ ನನಗೆ ಹುಟ್ಟುವುದಕ್ಕೆ ಕಾರಣ ಒಬ್ಬ ಬ್ರಾಹ್ಮಣರ ಮಾತು ಅಂತ. ಬ್ರಾಹ್ಮಣರಲ್ಲ, ನಾನು ಹರಕೆಗೆ ಹುಟ್ಟಿದವ. ಅವನನ್ನು ಸರಿ ಮಾಡುವುದಕ್ಕೆ ಹಾಗೆ ಜನ್ಮದಲ್ಲಿ ಸಾಧ್ಯ. ಸರಿ ಇದ್ದವರಿಗೆ ಮಾತ್ರ ಸರಿ ಮಾಡ್ಲಿಕ್ಕೆ ಆಗ್ತದತ್ತೆ. ಅಂದ್ರೆ ನಾನು ಸರಿ ಇಲ್ಲ ಅಂತ ಹೇಳುದೇನೆ? ಇಲ್ಲ ಅತ್ತೆ, ಮತ್ತೆ ಕೇಳ್ಬೇಕಲ್ಲ ಅವರಿಗೆ. ಹೌದತ್ತೆ. ಮಾತಾಡಿ. ಯಾರಿಗೂ ಆಗ್ಲಿಲ್ಲ ಅಂತ ಅರ್ಥ ಆಯ್ತು ಮಾತ್ರ. ಅಷ್ಟು ಸಂತೋಷ ಆಗ್ತದೆ ನಿನ್ನ ನೋಡುವಾಗ. ಮತ್ತೆ ಆಗದೆ ಅವರಲ್ಲಿ ಎಲ್ಲ ಜೊತೆಯಾಗಿದ್ದವರು ನಾವು ಮದುವೆಯಾಗಿ ಒಂದೊಂದು ಊರಲ್ಲಿ ಸೇರಿದ ಮೇಲೆ ಮದುವೆ ಮಾತಾಡ್ಲಿಕ್ಕೆ ಆಗ್ತದ? ಮನಸ್ಸಿದ್ರು ಒಬ್ಬರನ್ನೊಬ್ರು ನೋಡ್ಲಿಕ್ಕೆ ಆಗ್ತದೆ ಹೇಳು. ಹಾಗಾಗಿ ಬ್ರಾಹ್ಮಣರನ್ನು ನಾನೇ ಕಳಿಸಿಕೊಟ್ಟದ್ದು. ಹೇಗೂ ಏನೇ ಇದು, ನೀನು ಎಲ್ಲಿಗಾದ್ರೂ ಹೊರಡುತ್ತಿದ್ರೆ ಒಬ್ಬರೇ ಹೋಗುವುದಿಲ್ಲ. ಹಿಂದೆ ಮುಂದೆ ಆಚೆ ಈಚೆ ಸಖಿ ವೃಂದವನ್ನೇ ಕೂಡಿಕೊಂಡು ಹೋಗುವವಳು. ಅವಸರವಾಗಿ ಓಡಿ ಬಂದದ್ದು ಗೊತ್ತಾಯ್ತು. ಇವತ್ತೇನು ಒಬ್ಬಳೇ ಬಂದದ್ದು? ಅಲ್ಲ, ಹಾಗೆಲ್ಲ ನನ್ನ ನೋಡ್ಬೇಕಿನ್ನುವಂತಹ ಆಸೆಯಿಂದ ಸಖಿಯನ್ನೆಲ್ಲ ಕೂಡಿಕೊಂಡು ಬಂದು ತಡ ಆಗುತ್ತದೆ ಬೇಗ ಬಂದದ್ದು. ನಾನು ನನ್ನವರಲ್ಲಿ ಒಂದು ಮಾತು ಹೇಳಿಲ್ಲ. ಆದಷ್ಟು ಬೇಗ ಮನೆಯನ್ನು ಸೇರಿಕೊಳ್ಬೇಕು ನಾನು. ಸ್ವಲ್ಪ ಸುಮ್ಮನೆ ಏನೇ ಹೇಗೂ ಬಂದಿದ್ದೆಲ್ಲ ಒಂದು 6 ತಿಂಗಳು ಇದ್ದು ಹೋಗಕ್ಕ. 6 ತಿಂಗಳು? 6 ತಿಂಗಳಿಗೆ ಯಾರು ನಿನ್ನ ಅಪ್ಪ ಅನ್ನ ಮಾಡಿ ಹಾಕ್ತಾನ ಇಲ್ಲಿ? ನೋಡಿ ಆದಷ್ಟು ಬೇಗ ಮನೆಯನ್ನು ಸೇರಿಕೊಳ್ಳಬೇಕು. ಯಾಕೆ ಹೇಳು, ನನ್ನವರಲ್ಲಿ ಒಂದು ಮಾತು ಹೇಳಿಲ್ವೇ, ಅವರು ಕೋಪಗೊಳ್ಳುತ್ತಾರೆ. ಇನ್ನು ಮೊನ್ನೆ ಒಳಗೆ ಹೋಗ್ಲಿಲ್ಲ, ಹೋಗ್ಬೇಕಂತೆ ಈಗಲೇ. ಯಾರು? ಹೋಗದಿದ್ರೆ ಗಂಡ ಅವರಲ್ಲಿ ಹೇಳಿ ಬರ್ಲಿಲ್ಲ ಅಂತ ಹೇಳಿ. ಹೇಳಿಲ್ಲ, ಈಗ ಗಂಡನಲ್ಲಿ ಹೇಳಿ ಬರ್ಲಿಲ್ಲ ಎನ್ನುವಂತ ಕಾರಣಕ್ಕಾಗಿ ಹೋಗ್ಬೇಕಂತೆ. ಅವರು ಸಿಟ್ಟಾಗುತ್ತಾರೆ.
ಚಂದ್ರಾವಳಿ ಹಾ? ಇದೇನು ಚಂದ್ರಾವಳಿ. ಮನೆಯ ಹಟ್ಟಿ ಅಲ್ಲ ಇಲ್ಲಿ ಇರುವುದೇನು ಮನುಷ್ಯರ ಪ್ರಾಣಿಗಳ ಆ? ಗೊತ್ತಿಲ್ಲ ನಿನ್ನ ಸಂಬಂಧಿಕರಲ್ವ ನಾವು ನಮ್ಮ ಮನೆಗೆ ಸಮಾಧಾನದಲ್ಲಿ ಆಲೋಚನೆ ಮಾಡುವ. ನೆಂಟರಾಗಿ ಬಂದಾಗ ಒಂದು ನೆಂಟರ ಮನೆಗೆ ಹೋದಾಗ ಸಂಬಂಧಿಕರ ಮನೆಗೆ ಹೋದಾಗ ಅವರಿಗೆ ಸಮಾಧಾನ ಆಗುವುದಕ್ಕೆ ಬೇಕಾಗ ಒಂದು 4 ದಿವಸ ಇರ್ಲಿಕ್ಕೆ ಆಗುವುದಿಲ್ಲ. ಇನ್ನೊಮ್ಮೆ ಬರೋಣಂತೆ. ಅಲ್ಲ ಇಂತು ಹೋಗಿ ಈ ನಾನು ಆಗುದಿಲ್ಲಂತೆ. ನನಗೊತ್ತು. ಈಗ ಯಜಮಾನರಲ್ಲಿ ಹೇಳಿ ಬರ್ಲಿಲ್ಲ, ಬೈತಾರೆ ಹೋಗಿ ಹೇಳಿದ್ರೆ ಅಂತ. ಅಲ್ಲ ಹಾಗೆಲ್ಲ ಆಗ್ತದ? ಹೌದು, ನೀವೆಲ್ಲ ಏನು ಇಷ್ಟು ಒತ್ತಾಯ ಮಾಡ್ತೀರಿ? ಹಾ ಹೇಳುವವರು ಮನೆ ಯಜಮಾನರು ಹೇಳ್ಬೇಕು ಮತ್ತೆ ಇರ್ಬೇಕು ಅಂತ ನೀವು ಹೇಳಿದ್ರೆ ಇವಳನ್ನು ನಾವು ಯಾರು ಹೇಳಿ? ನಾವೆಷ್ಟಾದ್ರೂ ಹೆಮ್ಮಕ್ಕಳು ಅಲ್ವಾ? ಹೇಳ್ಬೇಕಾದವ್ರು ಯಾರು ಹೇಳಿ? ನನ್ನ ಮಗ ನಿನ್ನ ಗಂಡ ನೋಡಿ ಗುಟ್ರ ಗುಂಪನ ಹಾಗೆ ಕೂತು. ಹೌದು ಕೇಳಿ, ಅಲ್ಲಾದ ಹಾಗೆ ಕೂತಿದ್ದಾರೆ ಕ್ರಾಂತಿವೀರ. ಸ್ವಲ್ಪ ಹೇಳಿ ಅಂತ ನೀವು ಕೇಳಿ. ಏಯ್ ಏನಮ್ಮ ಬಾ ಮುಂದೆ. ಬಂದೆ. ಇದು ಮನೆ, ಹೌದು. ಇಲ್ಲಿ ನಾವು ಹೆಂಗಸರು, ನೀನೊಬ್ಬ ಯಜಮಾನ. ಬೀದಿ ಕೈ ನಿನ್ನ ಹತ್ರ. ಆದ್ರೂ ಯಜಮಾನ ಹೌದಲ್ಲ? ಹೌದು. ಮನೆಗೆ ಒಬ್ಬರು ಅತಿಥಿ ಬಂದಿದ್ದಾಳೆ. ಹಾ. ಬಂದವಳು ನಿಲ್ಲುವುದಿಲ್ಲ, ನಾನು ಹೋಗುತ್ತೇನೆ ಅಂತ ಹೇಳ್ತಾ ಇದ್ದಾಳೆ. ಎಷ್ಟು ಮಂದಿಗೆ ಮಾತು ಕೊಟ್ಟಿದ್ದಾಳೇನು? ಹೋಗ್ಲಿಕ್ಕೆ ರಗಳಿಲ್ಲ. ಆದ್ರೆ ಮನೆಗೆ ಬಂದವರನ್ನು ಉಪಚರಿಸಬೇಕಾದ್ರೂ ನಮಗೆ ಗೃಹಸ್ಥರಾಗಿ ನಮಗೆ ಕರ್ತವ್ಯ ಹೌದಲ್ವಾ? ಹೌದು. ಮನೆಗೆ ಬಂದವರನ್ನು ನಿಲ್ಲಿಕ್ಕೆ ಒಂದು ಮಾತು ಹೇಳಿದ್ಯಾ ಪುಣ್ಯಾತ್ಮ ನೀನು? ಸರಿ. ಹ? ನಮ್ಮ ಮನೆಗೆ ಬಂದದ್ದಲ್ವ? ಏನು ನಾವು ಪಶುಗಳ ಮನೆಯಲ್ಲಿರುವವರು? ಹೇಗೂ ನಮ್ಮ ಮನೆಗೆ ಬಂದಾಯ್ತಲ್ಲ, ಇವತ್ತು ರಾತ್ರಿ ಉಳ್ಕೊಂಡು ನಾಳೆ ಬೆಳಿಗ್ಗೆ ಹೋಗ್ಬೋದು. ಒಂದು ಹೇಳುವ ಕ್ರಮವ ಹಾಗೆ. ನಿನಗೆ ಯಾರ ಮಾತಾಡ್ಲಿಕ್ಕೆ ಯಾರ ಕಲಿಸಿದ್ದು? ಒಂದು ನಗು ಬೇಕು ಮುಖದಲ್ಲಿ. ಆಗ ಅವ ಮತ್ತೆ ನಗುತ್ತಾನೆ ನನ್ನ ಮುಖವನ್ನು ನೋಡಿ. ನಗು ನಗ್ತಾ ಹೇಳುದಪ್ಪ. ಒಂದು ನಗು ಸ್ವಲ್ಪ ನಗುತ್ತಾ. ಒಳಗಿಂದ ಬರಲಿ. ನಗು ನಗುತ್ತಾ. ನೋಡಿ ನನ್ನ ಮಗ. ಇದು ಹೇಗೂ ನಮ್ಮ ಮನೆಗೆ ಬಂದಾಯ್ತಲ್ಲ, ಇವತ್ತು ರಾತ್ರಿ ಉಳ್ಕೊಂಡು ನಾಳೆ ಬೆಳಿಗ್ಗೆ ಹೋಗ್ಬೋದೇ? ಏನು ಗತಿ ಇಲ್ಲ ಅಂತ ಭಾವಿಸಿಕೊಂಡ್ರೆ ಹೊಟ್ಟೆಗೆ ಅಲ್ಲ ಪುಣ್ಯಾತ್ಮ, ಅವಳಿಗೇನು ಅವಳ ಮನೆಯಲ್ಲಿ ಏನು ಇಲ್ಲ ಅಂತ ಊಟ ಮಾಡ್ಲಿಕ್ಕೆ ಇಲ್ಲಿಗೆ ಬಂದದ್ದ? ಮತ್ತೆ ಹೋಗ್ಲೇಬೇಕು. ಹಾಗಲ್ವಾ? ಒಂದು ನಯ, ಒಂದು ವಿನಯ. ಒಮ್ಮೆ ನೀನು ಹೇಳುವಾಗ 10 ದಿವಸ ಹೋಗಬಾರ್ದು. ಹೌದಾ? ಆ ರೀತಿ ಈಗ ಹೋಗ್ಲೇಬೇಕಾ? ಹೋಗ್ಲೇಬೇಕಾ? ಅಷ್ಟು ಅವಸರದಲ್ಲಿ ಹೋಗ್ಬೇಕಾದಂತ ಕಾರ್ಯ ನಿನಗೇನುಂಟು? ಬೇರೇನು ಅಲ್ಲ, ಹಾ. ಪ್ರೀತನನ್ನು ಅರೆಗಳಿಗೆಯೂ ಬಿಟ್ಟಿದ್ದವಳು ನಾನಲ್ಲ. ಅದಕ್ಕಾಗಿ ನಿಂತೆಯಾ? ಒಂದೇ ಮಾತು ಹೇಳ್ತೇನೆ ನಾನು. ಹೇಳಿ. ನಿನ್ನ ಗಂಡನಷ್ಟು ಪವಾಡ ಮಾಡ್ಲಿಕ್ಕೆ ನನಗೆ ಗೊತ್ತಿಲ್ಲ. ಆಗೋದಿಲ್ಲ ಬಿಡಿ. ಆದ್ರೆ ಒಂದು ದಿವಸ ರಾತ್ರಿಗೆ ನಿನ್ನ ಗಂಡನ ಬದಲಿಗೆ ನಾನಿದ್ದೇನೆ. ನನಗೆ ಒಳ್ಳೆಯ ಸಂಸ್ಕಾರವನ್ನು ಹೇಳಿಕೊಡ್ಲಿಲ್ಲ. ನಿನ್ನಲ್ಲಿ ಮಾತಾಡಿ ಪ್ರಯೋಜನ ಇಲ್ಲ. ಅತ್ತೆಯವರ ನಿಮಗೆ ಈ ಮಾತುಗಳು ಅತ್ತೆಯ ಆಯ್ತಗೆ ಬೇಕೇ? ನಿತ್ತಗಳ್ಳೆಯ ನಿನ್ನ ಮಗ ನುಡಿದ ವಾಕ್ಯದ ಬಗ್ಗೆ ಹಿತವಾಹುದೇ? ಅತ್ತೆಯವರ ನಿಮಗೆ ಅತ್ತೆ, ನನ್ನ ಮಾನ ಮರ್ಯಾದೆ ಎಲ್ಲ ಹಾಳಾಗಿ ಹೋಯ್ತು. ನಿಮ್ಮ ಕಣ್ಣು ಕುರುಡಾಗಿ ಹೋಯ್ತಾ? ಕಿವಿ ಕಿವುಡಾಗಿ ಹೋಯ್ತಾ? ನಾಲಗೆ ಬಿದ್ದು ಹೋಯ್ತಾ? ಎಂತಹ ಮಗನಿಗೆ ಜನ್ಮ ಕೊಟ್ಟಿದ್ದೀರಿ. ನಿಮ್ಮಲ್ಲಿ ಮಾತಾಡಿ ಪ್ರಯೋಜನ ಇಲ್ಲ. ಅತ್ತೆಯವರೇ ಗಣಿಕ ಅಂಗಡಿ ಎನ್ನುತ್ತಾ ಬಗೆದ ಏನು ಅಂತ
ಯಶೋಧ ಬಲ್ಲೆ ಚಂದ್ರ, ನನ್ನ ಕಾಣಬೇಕೆಂದು ಹಾಕುವಂತಹ ಆಸೆಯಿಂದ ಓಡೋಡಿ ಬಂದ್ರೆ ನನ್ನ ಮಾನ ಮರ್ಯಾದೆ ಎಲ್ಲ ಹಾಳಾಗಿ ಹೋಯ್ತನ್ರಿ. ಈಗ ನನಗೆ ಆಗುವಷ್ಟು ಸಂತೋಷ ಯಾವತ್ತೂ ಆಗಲಿ. ನಾನು ಉಳಿಯುವುದಿಲ್ಲ, ಮನೆಯಲ್ಲಿ ಇರುವುದಿಲ್ಲ, ಈಗಲೇ ಮನೆ ಬಿಟ್ಟೆ ನಾನು. ಸಿಟ್ಟು ಶಾಂತವ ಮಾಡು ಅಮ್ಮ ರಾಧಾ, ಸಿಟ್ಟು ಶಾಂತವ ಮಾಡು, ಬಿಡು ಮನದ ಹಮ್ಮಯೇ, ಬಿಡು ಮನದ ವರ್ಮ, ಇಷ್ಟು ನಿರ್ದಯದೊಳಗೆ ತ್ಯಜಿಸುವರೇ ನಮ್ಮ ತರಳ ಮೂಢನು ಇವ ಅರಿಯದಾಡಿದನು, ಮರೆತು ಕಳೆ ಸಕಲವನು, ಅರಿತವಳು ನೀನು, ಸಿಟ್ಟು ಶಾಂತವ ಮಾಡು ರಾಧಾ. ರಾಧಾ, ಓ ರಾಧಾ, ಕೈ ಬೇಡಿ, ಮುಟ್ಟಬೇಡಿ. ಯಾಕಮ್ಮ ಮತ್ತೆ ಸಿಟ್ಟು ಬಾರದೆ ಮಗಳೇ? ಏನು ಸಿಟ್ಟು ಮಾಡಿಕೊಳ್ತಾ ಇದ್ಯಲ್ವೇನೆ? ಮತ್ತೆ ಸಿಟ್ಟಿನ ಕೈಗೆ ಬುದ್ಧಿಯನ್ನು ಕೊಟ್ರೆ ಏನಾಗುತ್ತದೆ ಹೇಳು? ಈಗ ಬಾರದೆ ಇರುವಂತಹ ಸಿಟ್ಟು ಯಾಕೆ ಹೇಳಿ? ಕಾರ್ಯ ಕೆಟ್ಟು ಹೋಗುತ್ತದಮ್ಮ. ಆ. ಸರಿ, ಆ. ನಿನಗೆ ಸಿಟ್ಟು ಬರುವುದು ಸ್ವಾಭಾವಿಕವೇ. ಆ. ಯಾಕಂದ್ರೆ ಹೆಣ್ಣಾದವಳ ಬಗ್ಗೆ ಅಥವಾ ಹೆಣ್ಣಾದವಳ ಹತ್ತಿರ ಈ ರೀತಿಯಾಗಿ ಯಾರಾದ್ರೂ ಮಾತಾಡಿದ್ರೆ ಮಾನವತಿ ಹೆಣ್ಣಾದವಳಿಗೆ ಸಿಟ್ಟು ಬರ್ತದೆ. ಆದ್ರೆ ಆಡಿದವ ಯಾರು ಎನ್ನುವುದರ ಬಗ್ಗೆ ಆಲೋಚನೆ ಮಾಡಬೇಡಿ. ಅವ ಮೂಢ, ಅವ ಮೂರ್ಖ, ನನ್ನ ಮಗ ಹೆಡ್ಡ. ಅವನಿಗೆ ಒಂದು ತಿಳಿದ್ರೆ 10 ಗೊತ್ತಿಲ್ಲ. ಇದೆಲ್ಲ ಬೇಕು ಗೊತ್ತಾಗ್ತದೆ ಅವನಿಗೆ, ಹಾ. ಬೇಡದೆಲ್ಲ ಬೇಕು ಗೊತ್ತಾಗ್ತದೆ. ಅಂತವ ಆಡಿದ್ದಾನೆ ಎನ್ನುವ ಕಾರಣಕ್ಕೆ ಆ. ಎಲ್ಲವನ್ನೂ ತಿಳಿದವಳು ನೀನು. ಆ. ನಿನಗೆ ಗೊತ್ತಿಲ್ಲದ್ದು ಯಾವುದುಂಟು ಮಗ? ಈಗ ಏನು ಮಾಡ್ಬೇಕು ನಾನು? ಒಳಿತು ಯಾವುದು ಕೆಡುಕು ಯಾವುದು ಎನ್ನುವುದನ್ನು ಅರ್ಥವಿಸಿಕೊಳ್ಳಬಲ್ಲಂತಹ ಸಾಮರ್ಥ್ಯವುಳ್ಳ ನೀನು ಅವ ಮೂಢ ಹೇಳಿದ್ದಾನೆ ಎನ್ನುವ ಕಾರಣಕ್ಕೆ ಅದನ್ನೇ ಪರ್ವತವನ್ನಾಗಿ ಮಾಡುತ್ತಾ ಇದೆಯಲ್ಲ. ನಾನು ಹೊರಟೆ. ಬೇಡ ಮಗಳೇ, ಹೊರಟೆ ನಾನು. ಹೋಗ್ಬೇಡ, ಹೋಗಬೇಡ, ಹೋಗ್ಬೇಡ ಮಗ. ನೀನು ಇಲ್ಲಿಂದಲೇ ಹೊರಟು ಹೋದೆ ಅಂತ ಮತ್ತೆ? ನಾಳೆ ಜನ ಏನಾಡಿಕೊಳ್ಳುವುದಿಲ್ಲ. ಜನ ಆಡಿಕೊಳ್ಳಬೇಕೆ? ಇನ್ನೊಬ್ಬರಿಗೆ ಆದರ್ಶರಾಗಿ ಬದುಕಬೇಕಾದವರು ನಾವು. ಆ. ನಮ್ಮಲ್ಲೇ ಜಗಳ ಆಗಿ ಹೀಗೆ ಹೊರಟು ಹೋದೆ ಅಂತ ಆದ್ರೆ ನಾಳೆ ಅವರು ಆಡಿದ್ದನ್ನೆಲ್ಲ ನಾವು ಕೇಳಿಸಿಕೊಳ್ಬೇಕಾಗ್ತದೆ. ಕೇಳಿಸಿಕೊಳ್ಬೇಕು, ನಿಮ್ಮ ಹಣೆ ಬರಹ ಅದು. ಇಷ್ಟು ವರ್ಷಗಳ ಕ್ಷಮಿಸಬೇಕು. ಕಾಲ ಅಕ್ಕ, ನನ್ನ ಮುಖ ನೋಡಿ ಆದ್ರೂ ನೀನ್ ನಿಲ್ಲಬೇಕಕ್ಕ. ಅವಳ ಮುಖವನ್ನು ನೋಡು, ಮತ್ತೆ ಸ್ವಲ್ಪ ನನ್ನದನ್ನು ನೋಡು. ನಿಮ್ಮ ಮುಖ ನೋಡಿ ಮಾವನೇ ನಿಲ್ಲಿಲ್ಲ, ಮತ್ತೆ ಇವಳು ನಿಲ್ತಾಳೆ ಹೇಳಿ? ಆದರೂ ಈಗ ಒಂದು ಸ್ವಲ್ಪ ಏನಾದ್ರೂ ಅವಳಿಗೆ ಇದು ಸುಧಾರಿಸಿಕೊಳ್ಳ. ಅಯ್ಯೋ ದೇವರೇ, ಈ ಎಮ್ಮೆಗೆ ಜ್ವರ ಬಂದ್ರೆ ಕೋಣಕ್ಕೆ ಬರೆ ಹಾಕುದು ಯಾವ ನ್ಯಾಯತೆ? ಇಲ್ಲಿ ಎಮ್ಮೆ ಯಾರು ಕೋಣ ಯಾರು? ಅಯ್ಯೋ ಹಾಗೆ ಹೇಳಿದ್ದಲ್ಲ ನಾನು. ಮತ್ತೆ ತಪ್ಪು ಮಾಡಿದ್ದು ಯಾರು? ತಪ್ಪು ಮಾಡಿದ್ದವ ಮಗ. ಕ್ಷಮೆ ಕೇಳ್ತಾ ಇರುವುದು ಯಾರು? ನಾವು. ಸರಿಯಾ ಅಂತ ಕೇಳುದು ನಾನು. ತಪ್ಪು ಮಾಡಿದವರಿಗೆ ಕ್ಷಮೆ. ಕ್ಷಮೆ ಕೇಳಿ. ನನಗೊಂದು ಕನಸು ಬೀಳ್ತಿತ್ತಮ್ಮ. ಏನು ಕನಸು? ಯಾರೋ ಯಾರಿಗೋ ಎಲ್ಲೋ ಹೊಡಿತಿರುವ ಹಾಗೆ ಒಂದು ಕನಸು ಬಿದ್ದ ಅನುಭವ ಆಯ್ತಮ್ಮ. ಇದು ಕೋಣದ ಗಾದೆ ಆಯ್ತು. ಅದು ಒಂದು ಪೆಟ್ಟು ಬೀಳುವಾಗ ಹೇಳುವುದಂತ ದೂರದಲ್ಲಿ ಎಲ್ಲೋ ಗಲಾಟೆ ಆಗುತ್ತಾ ಉಂಟು ಅಂತ. ಎರಡನೇ ಪೆಟ್ಟು ಬೀಳುವಾಗ ಇಲ್ಲ ಇಲ್ಲ ಇಲ್ಲೇ ಹತ್ತಿರದಲ್ಲಿ ಗಲಾಟೆ ಆಗುತ್ತಾ ಉಂಟು. ಮೂರನೇ ಪೆಟ್ಟು ಬೀಳುವಾಗ ಗೊತ್ತಾಯ್ತಂತ, ಆಗ ಹೇಳುವುದಂತ ಇಲ್ಲ ಇದು ನನಗೆ ಬೀಳುವುದು ಅಂತ. ಅದಕ್ಕೂ ನನಗೂ ಏನ್ ಸಂಬಂಧ ಅಮ್ಮ? ನಿನ್ನದು ಬುದ್ಧಿ ಹಾಗೆ, ಕೋಣದ ಹಾಗೆ. ಏನಮ್ಮ? ಇಲ್ಲದಿದ್ರೆ ಹೊಡೆದದ್ದು ನಾನು ನಿನಗೆ. ಹೌದಾನ? ಓ, ಮರ್ಯಾದೆ ತೆಗಿಲಿಕ್ಕೆ ಹುಟ್ಟಿಕೊಂಡಂತ ನೀನು. ಎಲ್ಲಮ್ಮ ನಿನ್ನನ್ನು ನಾನು ಹೇಗೆ ಹೆತ್ತೆ ಅಂತ ನನಗೆ ಅನುಮಾನ ಆಗ್ತಾ ಉಂಟು. ಎನ್ನುವುದನ್ನು ನೀನೇ ಸಂಶೋಧನೆ ಮಾಡಬೇಕು ವಿನಃ ನನಗೆ ಹೇಗೆ ಗೊತ್ತಾಗ್ತಮ್ಮ? ನಾನು ಎಷ್ಟು ಮಾನವಂತೆಯಾಗಿ ಬದುಕಿದವಳು. ಬಂದಂತಹ ಮನೆಗೆ ಬಂದಂತಹ ಅವಳು ಯಾರು? ಯಾರು? ಅವಳು ನಿನಗೆ ಅತ್ತಿಗೆ. ಏನಾಯ್ತು? ಹೌದಾ? ಅವಳಲ್ಲಿ ಹಾಗೆಲ್ಲ ಹೇಳುದಾ? ಏನಮ್ಮ? ಒಂದು ಸಂಸ್ಕಾರ ಹೀನರ ಹಾಗೆ ಮಾತಾಡುದಲ್ವೋ? ನಾನೇನು ಹೇಳಿದೆ ಅಮ್ಮ? ಮತ್ತೆ ನೀನು ಏನು ಹೇಳಿದ್ದೇನೆ ಅವಳಿಗೆ? ಅವಳು ಹೇಳಿದ್ರು ಗಂಡನನ್ನು ಬಿಟ್ಟಿರ್ಲಿಕ್ಕೆ ಆಗುದಿಲ್ಲ ಅಂತ. ಹಾ. ಅದಕ್ಕೆ ನಾನು ಹೇಳಿದೆ ಈ ಮನೆಯಲ್ಲಿ ಗಂಡಸು ನಾನು ಬಿಟ್ರೆ ಬೇರೆ ಯಾರು ಇಲ್ಲ, ಹಾ. ಎಲ್ಲ ಹೆಂಗಸರೇ ಇರುವುದು, ಹಾ. ಗಂಡಸರು ಇಲ್ಲ ಅಂತ ಯೋಚನೆ ಮಾಡಬೇಡ, ನಾನಿದ್ದೇನೆ ಅಂತ ಹೇಳಿದ್ದು. ನೀವು ಹಾಗೆ ಇಲ್ಲಿ ಕಾಣ್ಲಿಲ್ವಾ? ನಾನು ಹೊಣೆಯ? ಆಗ್ತದ ಹಾಗೆ? ಕಾಯ್ಲಿಕ್ಕೆ ಜನ ಬಿಡುವ ಮನೆಯಲ್ಲಿ ಗಂಡಸು. ಆಗ್ತದ ಹಾಗೆ? ನಾಳೆ ದಾರಿಯಲ್ಲಿ ಹೋಗುವವರು ಒಬ್ರು ಬರ್ತಾರೆ, ಹಾ. ಬಂದು ಹೇಳ್ತಾರೆ, ಚಂದಗೋಪ ನೀನು ಮನೆಯಲ್ಲಿ ಇದ್ದೀಯಲ್ಲ, ನೀನೀಗ ಇಲ್ಲದಂತಹ ಹೊತ್ತಿನಲ್ಲಿ
ಮನೆಯಲ್ಲಿ ಯಾರು ಇಲ್ಲ ಅಂತ ಆಲೋಚನೆ ಮಾಡಬೇಡ. ನಿನ್ನ ಅಮ್ಮನ ಜೊತೆಯಲ್ಲಿ ನಾನಿದ್ದೇನೆ ಅಂತ ಹೇಳಿದ್ರೆ ಏನು ಅಂತ ಅದ್ರ ಅರ್ಥ ಆಗ್ತದೆ. ಅಮ್ಮನ ಜೊತೆಯಲ್ಲಿ ಅವನಿದ್ರೆ ನಿನ್ ಖುಷಿ ಅಮ್ಮ, ನಾನೇನ್ ಮಾಡೋದು? ಅದು ನಿನ್ನ ವೈಯಕ್ತಿಕ ವಿಚಾರ. ಬೇಡ, ನೀನು ನಾಳೆ ಮನೆಯಲ್ಲಿ ಇರುವುದಿಲ್ಲ, ನಿನ್ನ ಹೆಂಡತಿ ಒಬ್ಬಳೇ ಮನೆಯಲ್ಲಿ ಇರ್ತಾಳೆ. ಆಗ ಒಬ್ಬ ಬಂದು ಹೇಳ್ತಾನೆ, ನೀನು ಮನೆಯಲ್ಲಿಲ್ಲ ಅಂತ ಆಲೋಚನೆ ಮಾಡಬೇಡ, ನಿನ್ನ ಹೆಂಡತಿ ಒಬ್ಬಳೇ ಇರುವುದಲ್ವಾ, ನಾನು ಇರ್ತೇನೆ. ಅವನನ್ನು ನಾನು ಕಡಿಯುತ್ತೇನೆ, ಅವನನ್ನು ನಾನು ಹೋಗಿದ್ದೇನೆ, ಅವನನ್ನು ನಾನು ಸಿಗಿದ್ದೇನೆ. ಇದು ನನ್ನ ವೈಯಕ್ತಿಕ ವಿಚಾರ ಅಲ್ಲವೇ ಅಮ್ಮ? ನಿನ್ನ ವೈಯಕ್ತಿಕ ಆಗುವಾಗ ಹಾಗಾಗುತ್ತದೆ ಅಲ್ವಾ? ಬೇರೆಯವರಿಗೆ ಹಾಗಾದ್ರೆ ವೈಯಕ್ತಿಕ ಇಲ್ವಾ? ಇಲ್ವೇನ? ಅವರವರದವರದ್ದು ಸ್ವತಂತ್ರ ಅವರಿಗಿಲ್ವೇ ಅಮ್ಮ? ಹೌದು, ಅವರವರ ಸ್ವಾತಂತ್ರ್ಯ. ಹೊರಟೆ ಸುಮ್ಮನೆ ನೋಡು, ಎಷ್ಟು ಸಿಟ್ಟು ಮಾಡಿಕೊಂಡಿದ್ದಾರೆ. ಹೌದು, ಅವರಲ್ಲಿ ಕ್ಷಮೆಗಳು ಕ್ಷಮೆಗಳು ಕ್ಷಮೆಗಳು. ಒಂಚೂರು ಸೀರೆ ಎತ್ತು. ಸೀರೆ ಎತ್ತಬೇಕಂತೆ. ಒಂದು ಪ್ರಕರಣ ಇನ್ನೂ ಮುಗಿಲಿಲ್ಲ ಅಂತ ಸೀರೆ ಎತ್ತುವುದು. ನೀನು ಮೇಲೆ ಮೇಲೆ ಯಾಕೆ ಪ್ರಕರಣವನ್ನು ಮೈ ಮೇಲೆ ಹೇಳ್ಕೊಳ್ತಿ ಪುಣ್ಯಾತ್ಮ? ಏನಮ್ಮ ಮತ್ತೆ ಏನೋ ಸೀರೆ ಮೇಲೆ ಎತ್ತುವುದು? ಈಗ ನೀನು ಹೇಳಿದವಳ ಕಾಲು ಹಿಡಿಬೇಕಂತೇಳಿ, ಕಾಲು ಹಿಡಿಬೇಕಾದ್ರೆ ಪಾದ ಕಾಣುವುದು ಬೇಡವೇ ಅಮ್ಮ? ಪಾದ ಎಲ್ಲಿಂಟು? ನಿನಗೆ ಪಾದವನ್ನು ಕಂಡು ನೀನು ನಮಸ್ಕಾರ ಮಾಡುವುದು ಬೇಡ, ಪಾದ ಇದೆ ಎನ್ನುವ ಹಾಗೆ ಭ್ರಮಿಸಿ ಅಲ್ಲಿ ಬಿದ್ದು ಸಾಯಿ. ಕಂಡು ಹಿಡಿಬೇಕಾ ಈಗ? ಹೇಳಿದ್ದು ತಪ್ಪಾಯಿತು. ಒಂದು 2 ದಿವಸ ನಮ್ಮ ಮನೇಲಿ ಇದ್ದು ಹೋಗ್ಬೋದು. ಇಲ್ಲ, ನಾನು ಹಾಗೂ ಚಂದ್ರಾವಳಿ ಕೋಣೆಯಲ್ಲಿರುವಾಗ ಒಳಗೆ ಬಂದ್ರೆ ಗೊತ್ತಾಗ್ತದಲ್ಲ. ನೋಡಿ ಅತ್ತೆ. ಎಂತದ ಕೇಳಿತಾ? ಒಳಗೆ ಬಂದ್ರೆ ಗೊತ್ತಾಗುದು ಎಂತದು? ಅಲ್ಲ, ಒಳಗೆ ಬರ್ತೇನೆ ಇಲ್ವ ಅಂತೇಳಿ. ಆಗುದಿಲ್ಲ ಹಾಗೆ. ಬರುದಿಲ್ಲ ಬರುದಿಲ್ಲ ಬರುದಿಲ್ಲ. ನನಗೆ ಭರವಸೆ ಬರುವುದಿಲ್ಲ. ಭರವಸೆ ಬರುದಿಲ್ಲ. ಭರವಸೆಗೆ ಮಾತನಾಡಿನ ಒಳಗೆ ಬಂದರೆ ಜಾತಿ ಹೀನನು ಎಂದು ಘೋರ ಶಬದವನು. ಎಂತದು ಪುಣ್ಯಾತ್ಮ ನಿನ್ನದು ತೆಂಕ ಬಡಗ. ಇವತ್ತು ತೆಂಕಿಗೆ ತುಂಬಾ ಮಂದಿ ಇದ್ದಾರೆ, ಬಡಗೊಂಚೂರು ಕಾಣಿಸುವಂತೆ. ಅಮ್ಮ, ಅವರು ಅಕ್ಕ ತಂಗಿಯರು ಒಳಗಿರುವಾಗ ನಾನು ಒಳಗೆ ಹೋಗುದಿಲ್ಲ ಹೋಗುದಿಲ್ಲ ಹೋಗುದಿಲ್ಲ. ಒಂದು ವೇಳೆ ಬಂದ್ರೆ ನಾನು ಅಪ್ಪನ ಗುಟ್ಟಿದವನೇ ಅಲ್ಲ. ಮೊದಲೇ ಗಟ್ಟಿ ಮಾಡಿಬಿಟ್ಟು ಇನ್ನವರು ಮೊದಲೇ ಅದು ಸ್ವಲ್ಪ ಅಪಪ್ರಚಾರದಲ್ಲಿ ಉಂಟು, ಗುಸುಗುಸು ಉಂಟು. ನಾನು ಅದನ್ನು ಪುಷ್ಟೀಕರಿಸಿದ್ದೆ. ಎಂತದು ಕರ್ಮ ಪುಷ್ಟೀಕರಿಸುವುದ? ನೀನು ನನ್ನ ಮಾನವನ್ನು ಕಳೆದು ನೀನು ಪುಷ್ಟೀಕರಿಸುವುದು ಬೇಡ. ಹಾಗಾದ್ರೆ ಅದು ಬೇಡ. ಬೇಡ. ಈ ಪ್ರಪಂಚದಲ್ಲಿ ಸಕಲ ದೈವ ದೇವರು ನನಗೆ ಅಮ್ಮ ಬಿಟ್ಟರೆ ಬೇರೆ ಯಾರಿಲ್ಲ. ಅಮ್ಮ ನಾನೇ ಆಗಿ ಹೇಳ್ತೇನೆ. ಅಮ್ಮ ನಾನೇ. ಮೆಲ್ಲ ಮೆಲ್ಲ. ಇದಷ್ಟು ಗಟ್ಟಿ ಅಮ್ಮ. ಅಷ್ಟು ಗಟ್ಟಿ ಯಾವುದು ಪುಣ್ಯಾತ್ಮ? ನಾನೊಂದು 10 ವರ್ಷ ಬೇಡ ಬೇಡ ಬೇಡ, ನಾನೊಂದು 10 ವರ್ಷ ಬದುಕಬೇಕು ಎನ್ನುವಂತ ಆಸೆ ಉಂಟು ಮಾರೆ. ಇನ್ನು 7 ವರ್ಷ ಹೆಚ್ಚು ಬದುಕಬೇಕೆನ್ನುವ ಆಸೆ. ಹಾಗಾದ್ರೆ ಅದರಲ್ಲೂ 3 ವರ್ಷ ಹೋಯ್ತಾ ನಿನ್ನ ಲೆಕ್ಕದಲ್ಲಿ? ಹಾಗಲ್ಲಮ್ಮ. ಈಗ ಬೇಡ ಬೇಡ, ಯಾವುದೇ ಕಾರಣಕ್ಕೆ ಅಮ್ಮ ನಾನೇ ಆಗಿ ಹೇಳ್ತೇನೆ. ಒಳಗೆ ಬರುದಿಲ್ಲ ಬರುದಿಲ್ಲ ಬರುದಿಲ್ಲ. ಇನ್ನು ಬಂದ್ರೆ ನಾನಿದ್ದೇನೆ. ನೀವು ಅಡ್ಡ ಇದ್ರೆ ಹೌದು, ನೀವು ಹೋಗಿ. ನಾನು ಅಡ್ಡ ನಿಲ್ಲುದಲ್ಲ, ಬರ್ಲಿಕ್ಕೆ ಬಿಡುದಿಲ್ಲ. ಅಪರೂಪಕ್ಕೆ ಅಕ್ಕ ಬಂದಿದ್ದಾಳೆ. ಹೌದೌದು. ಏನಾದ್ರೂ ಅಡಿಗೆ ಮಾಡ್ಬೇಕು. ಅಕ್ಕನಿಗೆ ಬಹು ಅಡಿಗೆ ಮಾಡು. ಬಹು ವಿಧದ ಅಡಿಗೆ ಮಾಡು. ಏನಿಷ್ಟ ಅಕ್ಕ ನಿನಗೆ? ಗಸಿ ಪಾಯಿ. ಗಸೀತದ ಆಗ್ಲೇ ಮುಗಿದಾಗಿದೆ ಅಲ್ಲಿ. ಗಸೆ ಬಾಯಿ. 2ನೇ ಸುತ್ತಿಗೆ ದೂರ ದೂರ. ಎಲ್ಲಿ ನೀನ್ ದೂರ ದೂರ. ಅಮ್ಮ, ನಾನು ಒಳಗೆ ಬರುವುದಿಲ್ಲ ಅಂತ ಮಾತ್ರ ಹೇಳಿದ್ದು. ಕಿಟಕಿಯಲ್ಲಿ ಇಣುಕುವುದಿಲ್ಲ ಅಂತ ಹೇಳಿದ್ದೇನಾ? ಇಳ್ಕಲಿಕ್ಕೆ ಏನು ನೀನು ಆಜಾತಿಯ? ಹಾಗಲ್ಲಮ್ಮ. ಮತ್ತೆ? ಹಾಸಿಗೆ, ತಲೆದಿಂಬು, ಕಂಬಳಿ ಎಲ್ಲ ಒಳಗುಂಟು. ನಾವು ಮಲಗುದು ಎಲ್ಲಿ ಅಮ್ಮ? ನಾವು ಹೊರಗಡೆ ಮಲಗುವ. ಹೊರಗಡೆ ಮಲಗು. ಚಳಿ ಆಗುದಿಲ್ವಾ? ಚಳಿ ಆದ್ರೆ ಅಲ್ಲಿ ಉಂಟಲ್ಲ ಯಾವುದು? ನಾಯಿ ಮಲಗುವ ಗೋಣಿ. ಅಮ್ಮ, ನಾಯಿ ಬಂದ್ರೆ ನಾಯಿಗೆ ಕೊಡುದು. ಮತ್ತೆ ನಾಯಿ ಎದ್ದು ಹೋಗುವಾಗ ನೀನು ಬೇಡಮ್ಮ. ಅದನಿಗೆ ನಿನಗೆ ತಲೆದಿಂಬಿಲ್ಲದೆ ನಿದ್ದೆ ಬರುದಿಲ್ಲಲ್ಲ, ಹೌದು. ಅದನ್ನ ಮುಂಡೆ ಮಾಡಿ ತಲೆಗೆ ಇಟ್ಕೊಂಡು ನೀನು, ನಾನು ನಿನ್ನ ಸೆರೆಗೆ ಹೊತ್ಕೊಂಡು ಮಲಗ್ತೀನಮ್ಮ. ಸರಿ ಸರಿ. ಆಯ್ತಮ್ಮ. ಒಂದು ವೇಳೆ ನಾಯಿ ಬಂದ್ರೆ ನಾಯಿಯನ್ನು ಅಪ್ಪಿಕೊಂಡು ಮಲಗು. ಆಯ್ತಮ್ಮ.